ಆ, ಏನು ಸುಮಾರು 15 ದಿನದ ಕಂಟಿನ್ಯೂಸ್ ಆಗಿ ನಾವು 15 ದಿನದ ಒಂದು ಕಾರ್ಯಾಗಾರವನ್ನ ಆನ್ಲೈನ್ ಕಾರ್ಯಾಗಾರವನ್ನ ಉಚಿತವಾಗಿ ಜನಸಾಮಾನ್ಯರಿಗೆ, ವಕೀಲರಿಗೆ ಮತ್ತು ಎಲ್ಲಾ ವರ್ಗದ ಆ, ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೀವಿ. ಸೊ ಇವತ್ತು ಆ, ಏನು ಆ ಒಂದು ಕಾರ್ಯಕ್ರಮದ ಪ್ರಾರಂಭದ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರುತ್ತೆ. ಸೊ ಈ ನಿಟ್ಟಿನಲ್ಲಿ ಒಬ್ಬ ಅತ್ಯದ್ಭುತ ವ್ಯಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದು. ಇವತ್ತು ನಮ್ಮ ಜೊತೆಗೆ ಇನ್ನು ಪೊಲೀಸ್ ಇಲಾಖೆಯಲ್ಲೇ ಶ್ರೇಷ್ಠವಾದಂತ ವ್ಯಕ್ತಿ. ನಮ್ಗೆ ನಾವು ಕೇಳಿರ್ಬೋದು, ನ್ಯಾಯಾಂಗ ಒಂದು ಕ್ಷೇತ್ರ ಬಂದಂತ ಸಂದರ್ಭದಲ್ಲಿ ನಮ್ಗೆ ನೆನಪಾಗುವಂತದ್ದು ಏನು ನಿವೃತ್ತ ಲೋಕಾಯುಕ್ತ ಏನು ಏನು ಸಾಕಷ್ಟು ನೋಡಿ ಏನು ಒಂದ್ ನಿಮಿಷ ಸಂತೋಷ್ ಹೆಗಡೆ ಸಾಹೇಬ್ರು ನಮ್ಗೆ ನೆನಪಾಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಂತ ಬಂದಾಗ ಸಾಕಷ್ಟು ಆ ಏನು ಆ, ಸಾಕಷ್ಟು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಇದ್ದು, ಇವತ್ತು ನಮ್ಮಲ್ಲಿ ಒಬ್ಬ ದಕ್ಷ IPS ಅಧಿಕಾರಿ, ನಿವೃತ್ತ IPS ಅಧಿಕಾರಿ ಇವತ್ತು ನಮ್ಮೊಂದಿಗಿದ್ದಾರೆ. ಗುರುಪ್ರಸಾದ್ ಸಾಹೇಬ್ರು ನಮ್ಮ ಜೊತೆಗಿದ್ದಾರೆ. ಇವರು ನಿವೃತ್ತ ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದು, ಹೋಮ್ ಗಾರ್ಡ್ಸ್ ನಲ್ಲಿ ಕೊನೆಯ ಬಾರಿಗೆ ರಿಟೈರ್ಡ್ ಅನ್ನ ಆಗಿದ್ದಾರೆ. ಈ ಮುಂಚೆ ಇನ್ನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹ ಇವರು ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಪುಸ್ತಕಗಳನ್ನ ಏನು ಜನಸಾಮಾನ್ಯರಿಗೆ, ವಕೀಲರಿಗೆ, ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಇವರು ಬರೆದಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದಾಗ ತುಂಬು ಹೃದಯದಿಂದ ಆಯ್ತು ಪುರುಷೋತ್ತಮ್ ಅವರೇ ಬರ್ತೀನಿ ಅಂತ ಹೇಳಿದ್ರು. ಸೊ ಈ ಒಂದು ಕಾರ್ಯಕ್ರಮ ನಾವು ಬಹಳ ಒಂದು ಸದುದ್ದೇಶದಿಂದ, ಏನು ಅಪರಾಧ ತಡೆಗಟ್ಟುವಲ್ಲಿ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದು, ಸುಮಾರು 800ಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಾಗಾರಕ್ಕೆ ಎನ್ರೋಲ್ ಅನ್ನು ಪಡೆದಿದ್ದು, ಆ ಈ ಒಂದು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಕೆ ಬಹಳ ಆಸಕ್ತಿಯನ್ನ ಹೊಂದಿರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಗುರುಪ್ರಸಾದ್ ಸಾಹೇಬ್ರನ್ನ ನಾವು ಬರಮಾಡ್ಕೊಳ್ಳೋಣ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಸರಿ, ಈ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ತಾವು ವಕೀಲರಿಗೆ ಪುಸ್ತಕಗಳನ್ನ ಸಹ ಬರೆದಿದ್ದೀರಿ ಸರ್. ಸೊ ಈ ನಿಟ್ಟಿನಲ್ಲಿ ತಮ್ಮ ಒಂದು ಅನಿಸಿಕೆ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮತ್ತು ಈ ಹಳೆ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಏನು ತಾವು ಸೇವೆಯನ್ನ ಸಲ್ಲಿಸಿದಿರಿ, ಇಷ್ಟು ವರ್ಷದ ಸೇವೆಯನ್ನ ಸಲ್ಲಿಸಿದಿರಿ, ಈ ನಿಟ್ಟಿನಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ಕ್ರಿಮಿನಲ್ ಕಾನೂನುಗಳನ್ನ ರೂಪಿಸಿದವರು ನಮ್ಮನ್ನ 200 ವರ್ಷ ಆಳಿದಂತಹ ಬ್ರಿಟಿಷರು. 1860ರ ಆಸುಪಾಸಿನಲ್ಲಿ ಅವರು ಭಾರತೀಯ ಪೀನಲ್ ಕೋಡ್, ಭಾರತೀಯ ಸಾಕ್ಷ್ಯ ಸಂಹಿತೆ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವೆಲ್ಲವನ್ನು ಮತ್ತು ಪೊಲೀಸ್ ಆಕ್ಟ್, ಈ 4 ಕಾನೂನುಗಳನ್ನ ಇವರು ರೂಪಿಸಿದ್ದು ಆಗ. ಇದಾದ ನಂತರ ಬ್ರಿಟಿಷರು ಬಿಟ್ಟು ಹೋದ್ರು. ಭಾರತಕ್ಕೆ ಸ್ವತಂತ್ರ ಬಂದಿತ್ತು. ಸ್ವತಂತ್ರ ಬಂದ ನಂತರವೂ ಆ ಕಾನೂನುಗಳು ಮುಂದುವರಿಸಿಕೊಂಡು ಬಂದವು. 1974ರಲ್ಲಿ ದಂಡ ಪ್ರಕ್ರಿಯಾ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಮಾರ್ಪಾಟು ತರಲಾಯಿತು. ಅದಾಗೂ ಈಗ 50 ವರ್ಷ ಆದ ನಂತರ ನಮ್ಮ ಸರ್ಕಾರ 3 ಕಾನೂನುಗಳು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸಾಕ್ಷ್ಯ ಅಧಿನಿಯಮ ಮತ್ತು ಪೀನಲ್ ಕೋಡ್, ಇವು 3ಕ್ಕೂ ನಾವು ಆಮೂಲಾಗ್ರ ಬದಲಾವಣೆ ತರಬೇಕು ಅಂತ ಉದ್ದೇಶಿಸಿ ಬದಲಾವಣೆ ತಂತು. ನೀವು ಕೇಳ್ತೀರಾ, ಯಾವ ಕಾರಣಕ್ಕಾಗಿ ಇದಕ್ಕೆ ಬೇಕಾಯ್ತು, ಬದಲಾವಣೆ ಬೇಕಾಯ್ತು? ಮೊದಲನೆಯದು, ಅವೆಲ್ಲವೂ ಬ್ರಿಟಿಷರು ನಮ್ಮ ದೇಶವನ್ನ, ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ, ನಮ್ಮನ್ನ ಅವರು
ದಮನ ಪ್ರವೃತ್ತಿಯಿಂದ ನೋಡ್ತಾ ಇದ್ರು. ಒಬ್ಬ ಪ್ರಜೆಗಳನ್ನ ದಮನ ಮಾಡುವ ರೀತಿಯಲ್ಲಿ ಆ ಕಾನೂನುಗಳು ರೂಪಿತವಾಗಿತ್ತು. ಈಗ ನಾವು ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ನಮ್ಮಲ್ಲಿದೆ, ನಮ್ಮದೇ ಆದ ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮದೇ ಆದ ಆಶೋತ್ತರಗಳಿದೆ, ನಮ್ಮದೇ ಆದ ರೀತಿ ನೀತಿಗಳಿದೆ, ನಮ್ಮದೇ ಆದ ನಡತೆ ನಿಯಮಗಳಿದೆ. ಇವಕ್ಕೆ ಪೂರಕವಾಗಿ ಒಂದು ಕಾನೂನುಗಳು ಬರಬೇಕು. ನಾವು ಇಷ್ಟು ದಿವಸ ಬ್ರಿಟಿಷ್ ಕಾನೂನುಗಳ ಅಡಿ ಇದ್ವಿ, ನಮ್ಮದೇ ಒಂದು ಆಶೋತ್ತರಗಳನ್ನ ತೋರಿಸುವಂತ ಕಾನೂನು ಆಗಲಿ ಅಂತ ಹೇಳಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪೀನಲ್ ಕೋಡ್, ಸಾಕ್ಷ್ಯಾಧಿನಿಯಮ ಮೂರಕ್ಕೂ ಬದಲಾವಣೆ ತಂದು. ಈ ಮೂರಕ್ಕೂ ಬದಲಾವಣೆ ತರುವಾಗ ನಮ್ಮ ಸರ್ಕಾರ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತು, ಅದರ ಉದ್ದೇಶ ಏನು ಅಂತ ಹೇಳಿ. ಈ ಉದ್ದೇಶ ಈಗಿನ ಭಾರತೀಯರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಕಾನೂನುಗಳಾಗಬೇಕು ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿರಬೇಕು. ಭಾರತೀಯ ನ್ಯಾಯ ಸಂಹಿತೆ ಅದನ್ನೇ ತಗೊಳ್ಳೋದಾದ್ರೆ, ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಈ ಕಾನೂನು ದಂಡ ಅಂದ್ರೆ ಒಬ್ಬ ವ್ಯಕ್ತಿಗೆ, ಅಪರಾಧಿಗೆ ದಂಡನೆಯನ್ನ ಕೊಡುವಂತಹ ಕಾನೂನಾಗಿದೆ. ಆದರೆ ಈಗ ಬಂದಿರುವ ಕಾನೂನು ಒಬ್ಬ ವ್ಯಕ್ತಿಗೆ ನ್ಯಾಯ ದೊರಕಿಸುವ ಕಾನೂನು. ಸೊ ಇದರಲ್ಲಿ ನೀವು ನೋಡ್ತೀರಾ, ಒಂದು ದಂಡನೆ, ಒಂದು ನ್ಯಾಯ. ನೊಂದವರಿಗೆ ನ್ಯಾಯ ಕೊಡಬೇಕು ಎನ್ನುವುದೇ ಈ ಕಾನೂನುಗಳ ಉದ್ದೇಶ. ಎರಡನೆಯ ಮುಖ್ಯ ಉದ್ದೇಶ ಅಂದರೆ, ಇಷ್ಟು ದಿವಸ ಇದ್ದಂತಹ ಕಾನೂನು ಅಂದರೆ 2024 ತನಕ ಇದ್ದ ಕಾನೂನುಗಳು, ಆ ಕಾನೂನುಗಳ ಮೂಲಕ ನಮ್ಮ ಜನರಿಗೆ, ಸಾರ್ವಜನಿಕರಿಗೆ ನ್ಯಾಯ ಪ್ರಕ್ರಿಯೆ ದೊರಕುವುದರಲ್ಲಿ ಬಹಳ ವಿಳಂಬ ಆಗ್ತದೆ. ಯಾವುದಾದ್ರೂ ಪ್ರಕರಣ ನ್ಯಾಯಾಲಯಕ್ಕೆ ಹೋದರೆ ಅದು ಇತ್ಯರ್ಥ ಆಗಬೇಕಾದ್ರೆ ಕೆಲವು ಸಲ ದಶಕಗಳಾಗೋದು, ಕೆಲವು ಸಲ ಕಕ್ಷಿದಾರರು ಮರಣ ಹೊಂದಿದ ಮೇಲೆ ಬರೋದು, ಹೀಗೆ ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತದೆ. ಈ ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಆಗಿದ್ದ ಕಾರಣದಲ್ಲಿ ಜನರಿಗೆ ನ್ಯಾಯ ಸಿಗ್ತಿರ್ಲಿಲ್ಲ. ಅಪರಾಧಗಳನ್ನ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಜನರಿಗೆ ನ್ಯಾಯ ಸಿಗಬೇಕು, ನೊಂದವರಿಗೆ ತಕ್ಷಣ ನ್ಯಾಯ ಸಿಕ್ಕಿದ್ರೆ ಮುಂದೆ ಅಪರಾಧಗಳು ಕಡಿಮೆ ಆಗ್ತವೆ ಅನ್ನೋ ಒಂದು ಉದ್ದೇಶದಿಂದ ಕಾನೂನುಗಳನ್ನ ಮೊದಲಿಗೆ ನಾನು ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ, ಇದರ ಬಗ್ಗೆ ತಿಳಿಸ್ತೀನಿ. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 511 ಸೆಕ್ಷನ್ಗಳಿತ್ತು. ಅದರಲ್ಲಿ ಸುಮಾರು 22 ಸೆಕ್ಷನ್ಗಳನ್ನು ತೆಗೆದುಬಿಟ್ರು, ಇನ್ನು ಕೆಲವು ಮಾಡಿಫೈ ಮಾಡಿದ್ದಾರೆ. ಹೊಸ ಸೆಕ್ಷನ್ಗಳ 8 ಆಡ್ ಮಾಡಿದ್ದಾರೆ. ಹೊಸ ಹೊಸ ರೀತಿಯ ಅಪರಾಧಗಳು ಬಂದದ್ದರಿಂದ ಆ ಅಪರಾಧಗಳ ಬಗ್ಗೆ ನಮೂದು ಮಾಡಿ. ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗ್ ಇತ್ತು. ಈ ಹಿಂದೆ ನಾವೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಆ ಸರಗಳ್ಳತನಕ್ಕೆ ಯಾವುದೇ ಬೇರೆಯಾದ ಒಂದು ಅಪರಾಧ ಅಂತ ಇರಲಿಲ್ಲ. ಈಗ ಸರಗಳ್ಳತನಕ್ಕೆ ಬೇರೆ ಅಪರಾಧ ಆಯ್ತು. ಆಮೇಲೆ ಆರ್ಗನೈಸ್ಡ್ ಕ್ರೈಮ್ ಅಂತ ಹೊಂದಿದೆ, ಅಂದ್ರೆ ಎಲ್ಲರೂ ಸೇರಿ ಆರ್ಗನೈಸ್ಡ್ ಕ್ರೈಮ್ ಮಾಡೋದು, ಅಂದ್ರೆ 5-6 ಜನ ಕೂಡಿ ಅಂತ ಮಾಡುವಂತ ಅಪರಾಧಗಳು. ಇದರ ಬಗ್ಗೆ ಏನು ಇರಲಿಲ್ಲ, ಅದನ್ನು ಕೂಡ ಸೇರಿಸಿದ್ದಾರೆ. ಮುಖ್ಯವಾಗಿ ಏನು ಸೇರಿಕೊಂಡಿದೆ ಅಂದ್ರೆ, ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳು, ಆಗುತ್ತಿರುವ ಅಪರಾಧಗಳು, ಇವುಗಳ ಬಗ್ಗೆ ಹೊಸ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನಾನು
ಭಾರತೀಯ ದಂಡ ಪ್ರಕ್ರಿಯಾ ಸಮಿತಿ, ಅದಕ್ಕೆ ನ್ಯಾಯ BNSS ಅಂತ ಕರೀತಾರೆ. ಆ ಕಾನೂನು ಬಂದಾಗ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಕೆಲವು ಸೆಕ್ಷನ್ಗಳನ್ನ ತೆಗೆದೇ ಬಿಟ್ಟಿದ್ದಾರೆ. ಅಂದ್ರೆ 309 ಸೆಕ್ಷನ್ ತೆಗೆದಿದ್ದಾರೆ. ಒಂದು 5-6 ಸೆಕ್ಷನ್ಗಳನ್ನ ಇದರಿಂದ ತೆಗೆದು ಬಿಟ್ಟಿದ್ದಾರೆ. ಹಾಗಾಗಿ ನಾವು ಉಪಯೋಗ ಮಾಡದೇ ಇದ್ದಂತಹದ್ದು ಮತ್ತು ಬಹಳ ಕಡಿಮೆ ಉಪಯೋಗ ಮಾಡಿಸಿದಂತಹ ಹಲವು ಸೆಕ್ಷನ್ಗಳನ್ನ ಹೊಸ ಕಾನೂನಿನಲ್ಲಿ ತೆಗೆದಿದ್ದಾರೆ. ಅಪರಾಧಗಳಿಗೆ ಕೆಲವು ದಂಡನೆ ಏನ್ ಕೊಡಬೇಕು ಅದನ್ನು ಜಾಸ್ತಿ ಮಾಡಿದ್ದಾರೆ. ಎಷ್ಟೋ ಸಲ ಗುರುತರ ಅಪರಾಧ ಮಾಡಿದ್ರು ಸಹಿತ ಕಡಿಮೆ ಶಿಕ್ಷೆ ವಿಧಿಸಲಾಗ್ತಿತ್ತು. ಈಗ ಕೆಲವು ಅಪರಾಧಗಳು ತುಂಬಾ ಗುರುತರ ಅಂತ ಹೇಳಿ ಅವಕ್ಕೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಮಾಡಿದ್ದಾರೆ. ಉದಾಹರಣೆಗೆ ಮಕ್ಕಳನ್ನ ವೇಶ್ಯಾವೃತ್ತಿಗಾಗಿ ಖರೀದಿ ಮಾಡಿದರೆ ಅವರಿಗೆ ಕೊಡುವಂತಹ ಶಿಕ್ಷೆಯನ್ನ ಜಾಸ್ತಿ ಮಾಡಿದ್ದಾರೆ. ಯಾವುದಾದ್ರೂ ನಿರ್ಲಕ್ಷ್ಯತನದಿಂದ ಯಾವ ಸಾವನ್ನ ಉಂಟು ಮಾಡಿದರೆ ಅದಕ್ಕೆ ಶಿಕ್ಷೆ ಜಾಸ್ತಿ ಮಾಡಿದ್ದಾರೆ. ಗ್ರೀವಸ್ ಹರ್ಟ್ ಆಗಿ ಯಾರಿಗಾದ್ರೂ ಬಹಳ ಜೋರಾಗಿ ಹಲ್ಲೆ ಮಾಡಿ ಅವನಿಗೆ ತುಂಬಾ ದಿವಸ ಆಗುವಂತಹ ಪರ್ಮನೆಂಟ್ ಇಂಜರಿ ಮಾಡಿದರೆ ಅದು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಗುಂಪುಗಳು ಸೇರಿ ಯಾರನ್ನಾದ್ರೂ ಕೊಲೆ ಮಾಡಿದರೆ, ಲಿಂಚಿಂಗ್ ಅಂತ ಕರೀತಾರೆ, ಅದು ಕೊಲೆ ಮಾಡಿದ್ರೆ ಆ ಅಪರಾಧಕ್ಕೂ ಜಾಸ್ತಿ ಮಾಡಿದ್ದಾರೆ. ಇದು ಸೂಕ್ಷ್ಮವಾಗಿ IPC ನಲ್ಲಿ ಅಂದ್ರೆ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಆದಂತಹ ಮಾರ್ಪಾಟುಗಳು. ಭಾರತೀಯ ನ್ಯಾಯ ಸಮಿತಿಯಲ್ಲಿ ಒಂದು ಹೊಸ ಮಾರ್ಪಾಟು ಏನು ಮಾಡಿದ್ದಾರೆ ಅಂದ್ರೆ ಕಮ್ಯುನಿಟಿ ಸರ್ವಿಸ್ ಅನ್ನುವ ಹೊಸ ರೀತಿಯ ಅಪರಾಧವನ್ನ ಹೇಳಿದ್ದಾರೆ. ಅಂದರೆ ನಾವು ಅಪರಾಧ ಶಿಕ್ಷೆ ಅಂದ ಕೂಡಲೇ ಜೈಲು ವಾಸ ಇಲ್ಲದೆ ದಂಡನೆ. ಇಲ್ಲಿ ಹೊಸ ಒಂದು ಶಿಕ್ಷೆ ಕೊಟ್ಟಿದ್ದಾರೆ. ಬೇರೆ ದೇಶಗಳಲ್ಲೂ ಇತ್ತು ಇಂಥದ್ದು ಕಮ್ಯುನಿಟಿ ಸರ್ವಿಸ್ ಅಂತ. ಅಂದರೆ ಸಮುದಾಯದ ಸೇವೆ. ಒಂದು ಯಾವ್ದಾದ್ರು ಸಣ್ಣ ಕಾನೂನು ಅನ್ವಯ ಯಾವುದಾದ್ರೂ ಸಣ್ಣ ತಪ್ಪು ಅಂತ ಆದರೆ ಅಂಥ ತಪ್ಪಿಗೆ ದಂಡ ಕೊಡಬೇಕಾಗಿಲ್ಲ, ಜೈಲಿಗೆ ಹೋಗ್ಬೇಕಾಗಿಲ್ಲ. ಆದರೆ ಅವನು ಯಾವ್ದಾದ್ರು ಸಮಾಜ ಸೇವೆ ಅಂತ ಮಾಡ್ಬೇಕು. ಇಲ್ಲ ಒಂದು ಆಸ್ಪತ್ರೆಗೆ ಹೋಗಿ ರೋಗಿಗಳ ಶುಶ್ರೂಷೆ ಮಾಡಬೇಕು, ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕಸ ಗುಡಿಸೋದು ಇತ್ಯಾದಿ. ಇದು ಯಾವುದು ಅಂತ ಇನ್ನೂ ಸ್ಪೆಸಿಫೈ ಮಾಡಿಲ್ಲ. ಈಗ ನಮ್ಮ BNSSಗೆ ಅಮೆಂಡ್ಮೆಂಟ್ ಆಗ್ತಿದೆ, ಪರಿಷ್ಕರಣೆ ಆಗ್ತಿದೆ. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಏನು, ಕಮ್ಯುನಿಟಿ ಸರ್ವಿಸ್ ಅಲ್ಲಿ ಯಾವ ರೀತಿಯ ಸೇವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅದು ಹೊಸದಾಗಿ ಬರ್ತಾ ಇದೆ. ಇನ್ನು ಭಾರತೀಯ ದಂಡ ಪ್ರಕ್ರಿಯಾ ಸಮಿತಿ ಅಂದ್ರೆ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಇದು ನಾಗರಿಕರ ಸುರಕ್ಷೆ, ಯಾವ ರೀತಿ ನಾಗರಿಕರಿಗೆ ರಕ್ಷಣೆ ಕೊಡುವುದು ಉಂಟು. ಬಟ್ ಹಿಂದೆ ಇದನ್ನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು, ನಾವು, ನೀವು ಮತ್ತೆ ವಕೀಲರು ತಿಳಿದುಕೊಳ್ಬೇಕಾದ್ದು, ಇಷ್ಟು ದಿವಸ ಯಾವುದಾದ್ರೂ ಪ್ರಕರಣ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋದರೆ ಆ ಪ್ರಕರಣನ ಕಾಗ್ನಿಸಬಲ್, ಸಂಜ್ಞೇಯ ಅಥವಾ ಅಸಂಜ್ಞೇಯ ಅಂತ ಹೇಳ್ತಾ ಇದ್ವಿ. ಸಂಜ್ಞೇಯ ಅಪರಾಧ ಆದ್ರೆ ತತ್ಕ್ಷಣ ದಾಖಲು ಮಾಡ್ತಿದ್ರು, ಪೊಲೀಸರು ದಾಖಲು ಮಾಡಿ FIR ಕೊಡ್ತಿದ್ರು. ಅಸಂಜ್ಞೇಯ ಆದ್ರೆ ನೀವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳೋರು. ಇವಾಗ ಸಂಜ್ಞೇಯ ಯಾವ ಅಪರಾಧಗಳಲ್ಲಿ ತಕ್ಷಣ ಪ್ರಕರಣನ ದಾಖಲು ಮಾಡಬೇಕು, ಯಾವ ಸರ್ ತಮ್ಮ ವಾಯ್ಸ್ ಮ್ಯೂಟ್ ಆಗಿದೆ ಸರ್.
ತಮ್ಮ ವಾಯ್ಸ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಅಭ್ಯರ್ಥಿಗಳಿಗೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಈಗ ಮಾತಾಡಿ ನನ್ನನ್ನ ಸರ್. ಪೋಸ್ಟ್ ಅನ್ಮ್ಯೂಟ್ ಮಾಡಿದ್ರು, ಹೀಗಾಗಿ ಹಾ. ಸಾರಿ ಮ್ಯೂಟ್ ಮಾಡಿದ್ರು, ಅನ್ಮ್ಯೂಟ್ ಆಗಿದೆ ಈಗ. ಆ ಎಲ್ಲರಿಗೂ ಕೇಳಿಸ್ತಾ ಇರಬೇಕು. ಈಗ ಪೊಲೀಸ್ ಠಾಣೆಗೆ ನಾವೇನಾದ್ರೂ ಹೋಗಿ ಒಂದು ಅಪರಾಧದ ಬಗ್ಗೆ ದೂರು ಕೊಟ್ರೆ ಆ ಅಪರಾಧವನ್ನ ತಕ್ಷಣವೇ ತಕ್ಷಣವೇ ರಿಜಿಸ್ಟರ್ ಮಾಡಬೇಕು ಅಂತ ಇಲ್ಲ. ಈ ಹಿಂದೆ ಏನಿತ್ತು ಅಂದ್ರೆ ಸಂಜ್ಞೆಯ ಅಪರಾಧ ತಕ್ಷಣವೇ ರಿಜಿಸ್ಟರ್ ಮಾಡಿ FIR ಕಾಪಿ ಕೊಡಬೇಕು ಅಂತಿತ್ತು. ಈಗ ಆ ಥರ ಇಲ್ಲ. ಈಗ ಯಾವುದಾದ್ರೂ ದೂರು ಬಂದಾಗ ಪೊಲೀಸವರು ಆ ದೂರನ್ನ ನೋಡಿ ಆ ದೂರು ಯಾವ ಅಪರಾಧದ ಬಗ್ಗೆ ಬಂದಿದೆ, ಆ ಅಪರಾಧಕ್ಕೆ 3 ವರ್ಷಕ್ಕಿಂತ ಹೆಚ್ಚು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದ್ದರೆ ಅಂತಹ ಅಪರಾಧ, ಅಂದ್ರೆ ತಿರ್ಗಾ ಹೇಳ್ತೀನಿ, 3 ವರ್ಷಕ್ಕಿಂತ ಜಾಸ್ತಿ 7 ವರ್ಷಕ್ಕಿಂತ ಕಡಿಮೆ ಈ ಅಪರಾಧ ಶಿಕ್ಷೆ ಇದ್ದರೆ ಅಂತ ಅಪರಾಧಗಳ ಬಗ್ಗೆ ಆರಂಭಿಕ ತನಿಖೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ 14 ದಿನಗಳ ಒಳಗೆ ಈ ತನಿಖೆಯನ್ನು ಮುಗಿಸಿ ಆ ಪ್ರಕರಣ ಮುಂದೆ ತನಿಖೆ ಮಾಡಲಿಕ್ಕೆ ಯೋಗ್ಯವೇ ಅಂತ ಅನ್ನಿಸಾಗ ಪ್ರಕರಣವನ್ನ FIR ಮಾಡಬಹುದು. ಇಲ್ಲ ಅಂದ್ರೆ ಯಾರು ದೂರುದಾರನಿಗೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟು ನಿಮ್ದು ಮಾಡಲ್ಲ, ಕೋರ್ಟ್ಗೆ ಹೋಗು ಅಂತ ಹೇಳುದು. ಎರಡನೇ ತುಂಬಾ ಮುಖ್ಯವಾದ ಏನ್ ಮಾಡಿದ್ದಾರೆ ಅಂದ್ರೆ FIR ಅನ್ನ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡೇ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ, ಅಂದರೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಇಮೇಲ್ ಮೂಲಕವಾಗಲಿ ಅಥವಾ ಬೇರಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕವಾಗಲಿ ಪೊಲೀಸ್ ಠಾಣೆಗೆ ಅದನ್ನ ದೂರನ್ನ ಸಲ್ಲಿಸಬಹುದು. ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ನೀವು ಒಂದು ಕಡೆ ಅಪರಾಧ ಆಗಿರುತ್ತೆ, ನಿಮ್ಗೆ ಯಾವ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ದೂರು ಕೊಡೋದು ಏನು ಗೊತ್ತಿರಲ್ಲ, ಮತ್ತೆ ಲೇಟ್ ಆಗೋಗುತ್ತೆ ದೂರು ಕೊಡೋದು. ಬೇಡ ಶೀಘ್ರ ನ್ಯಾಯ ದೊರಕಲಿ ಅಂತ ಹೇಳಿ ನೀವು ದೂರನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಪೊಲೀಸ್ ಸ್ಟೇಷನ್ ಸಲ್ಲಿಸಬಹುದು. ಈಗ ನಮ್ಮ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲಪ್ಪ ಅಂತೀರ, ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಆ ಪೊಲೀಸ್ ಸ್ಟೇಷನ್ ಕೊಡಬಹುದು. ಈಗ ನಾನು RT ನಗರದಾಗೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು, ಇಲ್ಲ ಮಲ್ಲೇಶ್ವರಕ್ಕೆ ಕೊಡಬೇಕು, ಇಲ್ಲ ಬಸವನಗುಡಿಗೆ ಕೊಡಬೇಕು ಅಂತಿಲ್ಲ. ನಿಮಗೆ ಆ ಸಮಯದಲ್ಲಿ ಯಾವ ಪೊಲೀಸ್ ಠಾಣೆ ನಂಬರ್ ಗೊತ್ತಿದೆ, ಯಾವ ಪೊಲೀಸ್ ಠಾಣೆ ಇಮೇಲ್ ಗೊತ್ತಿದೆ, ಅಲ್ಲಿಗೆ ದೂರು ಸಲ್ಲಿಸಬಹುದು. ಆ ದೂರು ಸಲ್ಲಿಸಿದ ನಂತರ ಆ ದೂರನ್ನ ನೀವು ಹೋಗಿ ನಾನೇ ಸಲ್ಲಿಸಿದೆ ದೂರು ಅಂತ ಹೇಳಿ ಆ ಠಾಣೆಗೆ ಹೋಗಿ ಅದನ್ನ ಸೈನ್ ಮಾಡಬೇಕು. ದೂರು ಬಂದ ನಂತರ ಪೊಲೀಸರು ಅದರ ತನಿಖೆಯನ್ನ ಶುರು ಮಾಡ್ತಾರೆ. ಒಂದು ವೇಳೆ ನೀವು ದೂರು ಕೊಡ್ತೀರಪ್ಪ, ಎಲೆಕ್ಟ್ರಾನಿಕ್ ಆಗಲಿ ಅಥವಾ ಬಾಯಿ ಮಾತಿನಲ್ಲಾಗಲಿ ದೂರು ಕೊಟ್ಟು ಆ ದೂರನ್ನ ಪೊಲೀಸರು ದಾಖಲು ಮಾಡದೇ ಹೋದರೆ ನೀವು ಎಂದಿನಂತೆ ಆ ಪೊಲೀಸ್ ಹಿರಿಯ ಅಧಿಕಾರಿಯಾಗಿದ್ದಾರೆ, ಬೆಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಇದ್ದಾರೆ, ಜಿಲ್ಲೆಗಳಲ್ಲಿ SP ಗಳಿದ್ದಾರೆ, ಅವ್ರಿಗೆ ಹೋಗಿ ದೂರು ಕೊಡ್ಬೋದು. ಅವರು ಅದರ ತನಿಖೆ ಮಾಡಿಸ್ತಾರೆ. ಅವರ ತನಿಖೆಯಿಂದಲೂ ನಿಮಗೆ ತೃಪ್ತಿ ಆಗದೆ ಹೋದರೆ ನೀವು ನ್ಯಾಯಾಲಯಕ್ಕೆ ಹೋಗಿ ದೂರು ಕೊಡಬಹುದು. ಈ ಹೊಸ ಕಾನೂನುಗಳಲ್ಲಿ ರೇಪ್ ಹಾಗೂ ಲೈಂಗಿಕ ದೌರ್ಜನ್ಯಗಳೇನಿದೆ ಅವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಆ ಒಬ್ಬ ಹೆಣ್ಣು ಮಗಳು, ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ಗೆ ಏನು ಬಂದು ದೂರು ಕೊಡಬೇಕು ಅಂತ ಇಲ್ಲ, ಆಕೆ ತನ್ನ ಮನೆಯಿಂದಲೇ ದೂರು ಕೊಡಬಹುದು. ಆ ಮನೆಯಿಂದ ದೂರು ಕೊಟ್ರೆ ಅವ್ರ ಮನೆಗೆ ಒಬ್ಬ ಹೆಣ್ಣು ಮಗಳು ಪೊಲೀಸ್ ಆಫೀಸರ್ ಹೋಗಿ ಅವಳು ಆ ದೂರನ್ನ ದಾಖಲು ಮಾಡಬೇಕು. ಅದಾದ ನಂತರ ದೂರುದಾರರ ಹೇಳಿಕೆಯನ್ನು ಮಹಿಳಾ ಮ್ಯಾಜಿಸ್ಟ್ರೇಟ್ ಒಬ್ಬರು ಮಾಡ್ಕೋಬೇಕು. ಆ ದೂರನ್ನ ವಿಡಿಯೋಗ್ರಾಫ್ ಮಾಡಬೇಕು ಮತ್ತು ಆ ದೂರನ್ನ ತಕ್ಷಣವೇ ಅದನ್ನ ತನಿಖೆ ಮಾಡಬೇಕು. ಆ ದೂರುದಾರಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು.
ಮುಂದಿನ ತನಿಖೆ ಆದಷ್ಟು ಬೇಗ ಮಾಡಬೇಕು. ಇನ್ನೊಂದೇನಿದೆ ಅಂದ್ರೆ ಇಲ್ಲಿ ಮಕ್ಕಳ ಬಗ್ಗೆನೂ ಇದೇ ರೀತಿ ಇದೆ. ಮಕ್ಕಳ ಮೇಲಾದಂತಹ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲಾದ ದೌರ್ಜನ್ಯ, ಇವೆಲ್ಲ ಹೀಗೆ ಇದೆ. FIR ಇಷ್ಟು ದಿವಸ ಏನಿತ್ತು ಅಂದ್ರೆ ಒಂದೇ ಜಾಗದಲ್ಲಿ ಸಲ್ಲಿಸಬೇಕು ಅಂತಿತ್ತು. ಈಗ FIR ನಾವು ಬೆಂಗಳೂರಿಂದ ಇವತ್ತು ನಾವು ಕಾಶಿಗೆ ಹೋಗಿದ್ದೀನಿ. ಬೆಂಗಳೂರಿನಲ್ಲಿ ನನ್ನ ಮನೆ ನುಗ್ಗಿ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ನಂಗೆ ಫೋನ್ ಬಂತು. ನಾನು ಕಾಶಿನಲ್ಲೇ ನನ್ನ ದೂರನ್ನ ದಾಖಲು ಮಾಡಬಹುದು. ಅವರು 0 FIR ಅಂತ ಮಾಡಿ ನನ್ನ ದೂರನ್ನ ಬೆಂಗಳೂರು ಕಳಿಸ್ತಾರೆ. ಬೆಂಗಳೂರವರು ಅದನ್ನ ತನಿಖೆ ಮಾಡ್ತಾರೆ. ನೆಕ್ಸ್ಟ್ ತನಿಖೆ, ನಾವು ದೂರು ಕೊಟ್ವಿ. ಆ ದೂರು ಮೂಲಕ ಯಾವುದಾದರೂ 7 ವರ್ಷಕ್ಕಿಂತ ಹೆಚ್ಚಿನ ಅಪರಾಧ ಆಗಿದೆ ಅಂತ ಗೊತ್ತಾದ್ರೆ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗ್ಬೇಕು. ಆ ಸ್ಥಳದ ಪಂಚನಾಮೆ ಏನಿದೆ ಅದನ್ನ ವಿಡಿಯೋಗ್ರಾಫ್ ಮಾಡಬೇಕು. ಇಷ್ಟು ದಿವಸ ಅದಿರ್ಲಿಲ್ಲ. ಇಷ್ಟು ದಿವಸ ಪಂಚನಾಮೆ ನಾವು ಬರ್ಕೋತಾ ಇದ್ವಿ ಇಬ್ಬರು ಪಂಚರ ಮುಂದೆ. ಈಗ ವಿಡಿಯೋಗ್ರಾಫ್ ಮಾಡಬೇಕು. ಆ ನಂತರ ಆ ವಿಡಿಯೋಗ್ರಾಫ್ ಜೊತೆಗೆ ಅಪರಾಧ ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಇಟ್ಟಿದ್ದಾರೆ. ಅಂದ್ರೆ ವಿಧಿ ವಿಜ್ಞಾನ ತಜ್ಞರು. ಆ ವಿಧಿ ವಿಜ್ಞಾನ ತಜ್ಞರನ್ನ ಅಪರಾಧ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ಅವರು ಆ ಅಪರಾಧವನ್ನ ಸ್ಥಳವನ್ನ ವಿಡಿಯೋಗ್ರಾಫ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೊಸದೇನ್ ಮಾಡಿದ್ದಾರೆ ಅಂದ್ರೆ, ಯಾವುದಾದರೂ 10 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಅಪರಾಧ ಆದರೆ ಆ ಅಪರಾಧಗಳ ಸಾಕ್ಷಿಗಳೇನಿರ್ತಾರೆ ಅವರ ಸ್ಟೇಟ್ಮೆಂಟ್ಗಳನ್ನ, ಹೇಳಿಕೆಗಳನ್ನ ಮ್ಯಾಜಿಸ್ಟ್ರೇಟ್ ಮಾಡಬೇಕು ಅಂತ ಇರುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದಿದೆ. ಇಲ್ಲಿ ಹಿರಿಯರು, ನನ್ನಂಥ 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು ನಾವು ಸಾಕ್ಷಿಗಳಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗಿಲ್ಲ. ನಾವು ಏನಾದ್ರೂ ಸಾಕ್ಷ್ಯ ಕೊಡಬೇಕಾದ್ರೆ ನಮ್ಮ ಮನೆಗೆ ಬಂದ್ಬೇಕು ಪೊಲೀಸ್ ಅಧಿಕಾರಿ. ನಮ್ಮ ಮನೆಗೆ ಬಂದು ನಮ್ಮ ಹೇಳಿಕೆ ತಗೊಂಡು. ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಪೊಲೀಸ್ ಸ್ಟೇಷನ್ಗೆ ಸಾಕ್ಷಿ ಕೊಡುವಂತ ಕರೆಯೋ ಹಾಗಿಲ್ಲ. ಅವರ ಸಾಕ್ಷ್ಯನು ಅವರ ಮನೆಗೆ ಹೋಗಿ ತಗೋಬೇಕು. ಎರಡನೇದು, ನನ್ನಂತ 60 ವರ್ಷ ಮೇಲ್ಪಟ್ಟ ವ್ಯಕ್ತಿ ಅಥವಾ ಯಾರಿಗಾದ್ರೂ ಅಪವಾಹಿತ ಅಂದ್ರೆ ಅಂಗವಿಕಲರು ಅಂತವ್ರು ಇರ್ತಾರಲ್ಲ, ಅಂತ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ತಿರ್ಗಾ ಹೇಳ್ತೀನಿ, 60 ವರ್ಷಕ್ಕಿಂತ ಮೇಲ್ಪಟ್ಟು ಇರುವಂತಹ ವ್ಯಕ್ತಿಗಳು, ಅಂಗ ನ್ಯೂನತೆಗಳಿದೆಯಲ್ಲ ಅಂಥವ್ರು, ದಿವ್ಯಾಂಗರು ಅಂತ ಏನ್ ಕರಿತೀವಿ, ದಿವ್ಯಾಂಗರು, ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಮಾಡಬೇಕಾದರೆ DYSP ಅವರ ಅನುಮತಿ ಪಡೆದೇ ಮಾಡಬೇಕು. ಇದನ್ನು ತುಂಬಾ ಗಮನವಿಟ್ಟು ನಾವು ತಿಳ್ಕೋಬೇಕು. ಮತ್ತೆ ಯಾರನ್ನೇ ಆಗ್ಲಿ ಅರೆಸ್ಟ್ ಮಾಡಿಬಿಟ್ರೆ ಪೊಲೀಸರು ತತ್ಕ್ಷಣವೇ, ಅಂದ್ರೆ 24 ಗಂಟೆಗಳ ಒಳಗಡೆ ಅವ್ರಿಗೆ ಅರೆಸ್ಟ್ ಮಾಡಿದೀವಿ ಅಂತ ಅವರ ಸಂಬಂಧಿಕರಿಗೆ ಹೇಳಬೇಕು, ಅವರ ಮನೆಯವ್ರಿಗೆ ಹೇಳಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೇಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಅವತ್ತೇ ಸಾಯಂಕಾಲ ಆಯಾ ಪೊಲೀಸ್ ಸ್ಟೇಷನ್ನಿನ ಫಲಕದಲ್ಲಿ, ಆಯಾ ಪೊಲೀಸ್ ಸ್ಟೇಷನ್ನಿನ ವೆಬ್ಸೈಟ್ನಲ್ಲಿ, ಆಯಾ ಡಿಸ್ಟ್ರಿಕ್ಟು, ಆಯಾ ಕಮಿಷನರೇಟು ವೆಬ್ಸೈಟ್ಗಳೇನಿದೆ, ವೆಬ್ಸೈಟ್ನಲ್ಲಿ ಇಂಥವ್ರನ್ನ ಅರೆಸ್ಟ್ ಮಾಡಿದೀವಿ, ಅವರ ವಯಸ್ಸು, ಅವರ ವಿಳಾಸ, ಯಾತಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿದೀವಿ ಅಂತ ತಿಳಿಸಲೇಬೇಕು. ಹೀಗಾಗಿ ಪೊಲೀಸರು ಸುಮ್ಮನೆ ಬಂದು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೂರ್ಸೋ ಹಾಗಿಲ್ಲ. ಯಾವನ್ನೇ ಕರ್ಕೊಂಡು ಹೋದ್ರು, ಯಾತಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಬೇಕು. ನೆಕ್ಸ್ಟ್, ನಮ್ಮ
ಮನೆಗೆ ಪೊಲೀಸರು ಶೋಧನೆಗೆ ಅಂತ ಬಂದಾಗ ಆ ಶೋಧನೆ ಮಾಡುವ ಕಂಪ್ಲೀಟ್ ಪ್ರಕ್ರಿಯೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕು. ಯಾಕಂದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಆ ಕೆಲವು ಸಲ ಕೆಲವು ವಸ್ತುಗಳನ್ನ ಪೊಲೀಸರೇ ಇಟ್ಬಿಟ್ಟು ಇವ್ರ ಮನೇಲಿ ಸಿಕ್ತು ಅಂತ ಹೇಳ್ಬಿಡ್ತಾರೆ. ಅದು ಆಗಬಾರ್ದು ಅಂತ ಹೇಳಿ ಕಂಪ್ಲೀಟ್ ಪ್ರಕ್ರಿಯೆ ವಿಡಿಯೋ ರೆಕಾರ್ಡ್ ಆಗಬೇಕು. ಇಬ್ಬರು ಸ್ವತಂತ್ರ ವಿಟ್ನೆಸ್ಗಳು, ಸಾಕ್ಷಿಗಳ ಮುಂದೆ ಮನೆಯ ಸರ್ಚ್ ಮಾಡಬೇಕು. ಮತ್ತೆ ಆ ವಿಡಿಯೋ ಮಾಡ್ತೀವಲ್ಲ ನಾವು, ಸರ್ಚ್ ಪೊಲೀಸರು ವಿಡಿಯೋ ಮಾಡಿದ ತಕ್ಷಣ ಆ ರೆಕಾರ್ಡಿಂಗ್ ಅನ್ನ 48 ಗಂಟೆಗಳ ಒಳಗೆ, ಅಂದ್ರೆ 2 ದಿವಸದ ಒಳಗಡೆ ಮ್ಯಾಜಿಸ್ಟ್ರೇಟ್ ಕೊಟ್ಟು ಕಳಿಸ್ಬೇಕು. ಅಂದ್ರೆ ಅದನ್ನ ತಿರ್ಗಾ ಮಾರ್ಚ್ ಮಾಡಕ್ಕಾಗಲ್ಲ. ಆಮೇಲೆ ಅರೆಸ್ಟ್ ಮಾಡಿದ ವ್ಯಕ್ತಿಗಳು ಇವರಿಗೆ ಮೆಡಿಕಲ್ ಎಕ್ಸಾಮ್ಗೆ ತಕ್ಷಣ ಕಳಿಸ್ಬೇಕು. ಯಾರು ಮೆಡಿಕಲ್ ಎಕ್ಸಾಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು, ಯಾವುದೇ ಹಂತದ ಅಧಿಕಾರಿ ಮೆಡಿಕಲ್ ಡಾಕ್ಟರ್ಗಳಿಗೆ ಕಳಿಸ್ಬೋದು. ಮತ್ತೆ ಡಾಕ್ಟರ್ಗಳು ಕೂಡ ಮೆಡಿಕಲ್ ವರದಿಯನ್ನ, ತಾವು ಎಕ್ಸಾಮಿನ್ ಮಾಡಿದ ವರದಿಯನ್ನ ತಕ್ಷಣ ಕೊಡಬೇಕು. ಮತ್ತೆ ಈ ಇದರಲ್ಲಿ ಇನ್ನೊಂದು ಇದು ಸಾರ್ವಜನಿಕ ಲಾಯರ್ಸ್ ಇದೀರಿ, 15 ದಿನಗಳವರೆಗೆ ಪೊಲೀಸ್ ರಿಮಾಂಡ್ ತಗೋಬಹುದು. ಈ 15 ದಿವಸ ಇಷ್ಟು ದಿವಸ ಏನಿತ್ತು ಅಂದ್ರೆ, ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ 15 ದಿವಸ, ಇವತ್ತು ಅರೆಸ್ಟ್ ಮಾಡಿದ್ರೆ 8ನೇ ತಾರೀಕು ಮಾಡಿದ್ರೆ 23ನೇ ತಾರೀಕು ತನಕ ಮಾತ್ರ ಇತ್ತು. ಈಗ ಹಾಗಿಲ್ಲ. ಅವನು ಅರೆಸ್ಟ್ ಮಾಡಿ ಎಷ್ಟು ದಿವಸ ನಾವು ಇಟ್ಕೋತೀವಿ ಅಷ್ಟು ದಿವಸ, ಮತ್ತೆ ಬೇಕಾದ್ರೆ ಮತ್ತೆ ಕರ್ಸ್ಬಹುದು. ಇದರಿಂದ ತನಿಖೆಯಲ್ಲಿ ಹೊಸ ಮ್ಯಾಟರ್ ಬಂದ್ರೆ ಪ್ರತಿಯೊಂದು ಅದನ್ನ ಮತ್ತೆ ಅವರನ್ನ ಕರೆಸ್ಬೋದು. ಇಲ್ಲಿ ಇನ್ನೊಂದು ಗುರುತರ ಏನ್ ಮಾಡಿದಾರೆ ಅಂದ್ರೆ, ಒಬ್ಬ ಆರೋಪಿ ಅವನು ಕ್ರೈಮ್ನಿಂದ ಪಡೆದಂತಹ ಸ್ವತ್ತೇನಿದೆ, ಪ್ರಾಪರ್ಟಿ ಏನಿದೆ, ಆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು, ಅಂದ್ರೆ ಮುಟ್ಟುಗೋಲು ಹಾಕಬಹುದು. ಇದನ್ನ ತನಿಖಾಧಿಕಾರಿನೇ ಮಾಡಬಹುದು. ಈ ಪ್ರಾಪರ್ಟಿ ಅಟ್ಯಾಚ್ ಆದ ಮೇಲೆ ಅದನ್ನ ಮ್ಯಾಜಿಸ್ಟ್ರೇಟ್ಗೆ ನಾವು ಕಳಿಸ್ತೀವಿ, ಹೀಗಾಗಿದೆ ಅಂತ. ಮ್ಯಾಜಿಸ್ಟ್ರೇಟ್ ಅವರು ಶೋಕಾಸ್ ನೋಟಿಸ್, ಕಾರಣ ಕೇಳುವ ನೋಟಿಸ್ ಕೊಡ್ತಾರೆ. ಆ ಕಾರಣ ಆರೋಪಿ ಯಾರ ಪ್ರಾಪರ್ಟಿ ವಶಪಡಿಸ್ಕೊಂಡಿದೆ ಮತ್ತು ಪೊಲೀಸರು ಇಬ್ಬರು ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಹೇಳ್ತಾರೆ. ಅದಾದ ನಂತರ ಇಬ್ಬರನ್ನು ಕೇಳಿದ ನಂತರ ಮ್ಯಾಜಿಸ್ಟ್ರೇಟ್ ಅವರು ಅದನ್ನು ಅಟ್ಯಾಚ್ ಮಾಡಬಹುದು. ಮುಖ್ಯವಾಗಿ ಇನ್ನೊಂದೇನು ಹೇಳಿದ್ದಾರೆ ಅಂದ್ರೆ, ಈ ಯಾರಿಗೆ ದೂರುದಾರರೋ, ಯಾರು ನೊಂದವರೋ, ಯಾರು FIR ಕೊಟ್ರೋ ಅಂತಹ ವ್ಯಕ್ತಿಗಳಿಗೆ ಪೊಲೀಸ್ ಅವರು ತನಿಖೆಯ ಪ್ರಗತಿ, ಈಗ ನಮ್ಗೇನಾಗುತ್ತೆ, ನಾವೇ ನಮ್ಮ ಮನೇಲಿ ಕಳ್ಸನ ಆಯ್ತು, ಇನ್ನೊಂದೇನೋ ಆಯ್ತು ಅಂತ ಪೊಲೀಸ್ ಅವರಿಗೆ ದೂರು ಕೊಡ್ತೀವಿ. ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ ಅದು ಏನಾಯ್ತು ಏನೋ, ನಾವೇ ಫೋನ್ ಮಾಡಿ ಕೇಳಬೇಕು ಏನಾಯ್ತು ಅಂತ, ಈಗ ನಡೀತಾ ಇದೆ ಅಂತ ಹೇಳ್ತಾರೆ. ಈ ಹೊಸ ಕಾನೂನು ಏನ್ ಮಾಡಿದ್ದಾರೆ ಅಂದ್ರೆ, 90 ದಿವಸದ ಒಳಗಡೆ, ಅಂದ್ರೆ 3 ತಿಂಗಳ ಒಳಗಡೆ ಪೊಲೀಸ್ ಅವರು ಯಾರು ದೂರು ಕೊಟ್ರೋ ಅವ್ರಿಗೆ ಏನ್ ನಡೀತಿದೆ ನಿಮ್ಮ ಪ್ರಕರಣದಲ್ಲಿ ಅಂತ ಮಾಹಿತಿ ಕೊಡಬೇಕು. ಎರಡನೇದೇನಂದ್ರೆ, ಒಬ್ಬ ನಾವು ಕೊಟ್ಟಂತಹ ದೂರನ್ನ ಎಷ್ಟೋ ಸಲ ವಾಪಸ್ ಪಡೆದು ಬಿಡ್ತಾರೆ ಅಂತ ಸರ್ಕಾರ, ಅಂದ್ರೆ ಸ್ಟೇಟ್ ವಾಪಸ್ ಪಡೆಯುವಾಗ ನಮ್ಗೆ ಕೊಡಬೇಕು. ಇನ್ನೊಂದು, ದೂರುದಾರರಿಗೆ ಕಾಂಪೆನ್ಸೇಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಯಾರು ದೂರುದಾರರು ಅವರ ಆದಂತಹ ನಷ್ಟಕ್ಕೆ ಕಾಂಪೆನ್ಸೇಷನ್ ಪಡೆಯಬಹುದು. ಇವಿಷ್ಟು ನಮ್ಮ ಈ ಹೊಸ ಕಾನೂನುಗಳ, ಇಲ್ಲಿ ವಿದ್ಯಾರ್ಥಿಗಳು ಇದ್ದೀರಿ, ವಕೀಲರು ಇದ್ದೀರಿ, ಹೀಗಾಗಿ ಇವಿಷ್ಟು ಈ 3 ಹೊಸ ಕಾನೂನುಗಳ ಮತ್ತೆ ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಏನಿದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, BSA ಸಾಕ್ಷ್ಯ ಅಧಿನಿಯಮದಲ್ಲಿ ಬೇಗನೆ ನಾವು ಆರೋಪಿ ಬರ್ಲಿಲ್ಲ ಅಥವಾ ಸಾಕ್ಷಿ ಬರ್ಲಿಲ್ಲ ಅಂತ ಹೇಳಿ
ಅದು ಪ್ರಕ್ರಿಯೆ ಡಿಲೇ ಆಗ್ತಾ ಇತ್ತು. ಈಗ ಡಿಲೇ ಆಗದ ಹಾಗೆ ನೋಡ್ಕೊಳ್ಳೋಕ್ಕೆ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಡಿಲೇ ತಪ್ಪಿಸ್ಬೋದು. ಪೊಲೀಸರಿಗೆ ನೀವು ಇಷ್ಟು ದಿವಸದಲ್ಲಿ ತನಿಖೆ ಮುಗಿಸ್ಬೇಕು ಅಂತ ಹೇಗಿದೆಯೋ, ಮ್ಯಾಜಿಸ್ಟ್ರೇಟ್ಗಳಿಗೆ ಇಷ್ಟು ದಿವಸದಲ್ಲಿ ನೀವು ವಿಚಾರಣೆ ಮುಗಿಸ್ಬೇಕು ಅಂತ ಕೂಡ ಒಂದು ಕಾಲಮಿತಿ ಹಾಕಿದ್ದಾರೆ. ಈ ಕಾಲಮಿತಿ ಹಾಕಿರೋದ್ರಿಂದ ಆ ಡೇಟ್ ಬೈ ಡೇಟ್ ಅಂತ, ಈ ಡೇಟ್ ಆಯ್ತು, ಇನ್ನು ಮುಂದಿನ ಡೇಟ್ ಆದ್ರೆ ಮುಂದಿನ ಡೇಟ್ ಇಲ್ಲ, ಆದಷ್ಟು ಬೇಗನೆ ಕ್ರಿಮಿನಲ್ ಪ್ರಕರಣಗಳು ಬೇಗನೆ ನ್ಯಾಯಾಲಯ ಇತ್ಯರ್ಥ ಮಾಡೋ ಹಾಗೆ ಮಾಡಿದ್ದಾರೆ. ಇವು ಈ ಹೊಸ ಕ್ರಿಮಿನಲ್ ಲಾಗಳ ಬಹಳ ಮುಖ್ಯ ಪಾಯಿಂಟ್ಗಳು ಇವು ಆಗಿದೆ. ಈ ನಮ್ಗೆ ಇನ್ನೂವರೆಗೆ ಈ ಕ್ರಿಮಿನಲ್ ಪ್ರೊಸೀಜರ್ ಹೊಸ ಕಾನೂನುಗಳದ್ದು ಹೇಗಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಈಗ ಮೊನ್ನೆ ಅಷ್ಟೇ ಚಂಡೀಗಢದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಹೋಗಿ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ರು. ಅಲ್ಲಿ ಈ ಕಾನೂನುಗಳ ಬಗ್ಗೆ ಇರುವಂತಹ ತೊಂದರೆಗಳೇನು, ಈ ಕಾನೂನುಗಳು ಏನು ಒಳ್ಳೇದಾಗಿದೆ ಅದೆಲ್ಲ ತಿಳ್ಕೊಂಡಿದ್ದಾರೆ. ಆದ್ರೆ ನಮ್ಗಿನ್ನೂ ನಾವಿನ್ನೂ ಇದರ ಬಗ್ಗೆ ಎಫೆಕ್ಟ್ ಏನಿದೆ ಇನ್ನೂ ಹೇಳಕ್ಕಾಗಿಲ್ಲ. ಯಾಕೆಂದ್ರೆ ಇವು ಬಂದು 6 ತಿಂಗಳು ಆಗಿಲ್ಲ. 1ನೇ ತಾರೀಕು ಜುಲೈ ಬಂದಿತ್ತು. ಸೊ ಈ ಹೊಸ ಕಾನೂನು ಪ್ರಕಾರ ದಾಖಲಾದ ಪ್ರಕರಣಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿರುವಂತಹ ಸಂಖ್ಯೆ ಕಡಿಮೆ ಇದೆ ಇಡೀ ದೇಶ ತಗೊಂಡ್ರೆ. ಹಾಗಾಗಿ ಈಗಲೂ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 100ಕ್ಕೆ 95 ಪ್ರಕರಣಗಳು ಹಳೆ IPC ಪ್ರಕಾರ, IPC CRPC ಎವಿಡೆನ್ಸ್ ಆಕ್ಟ್ ಪ್ರಕಾರ ನಡೀತಾ ಇದೆ. ಈ ಹೊಸ ಕಾನೂನುಗಳ ಬಗ್ಗೆ ಕೇಸ್ಗಳು ರಿಜಿಸ್ಟರ್ ಆಗ್ತಿರೋದೇ ಜುಲೈ ಆದ್ಮೇಲೆ ಈಗ ಅವು ಬರ್ತಾ ಇವೆ. ಇದರದ್ದು ಎಫೆಕ್ಟ್ ಏನು ಅಂತ ನಮಗೆ ತಿಳಿಬೇಕಾದ್ರೆ ಮುಂದಿನ ವರ್ಷ 2025 ಜುಲೈ ವರೆಗೆ ನಮ್ಗೆ ಗೊತ್ತಾಗಲ್ಲ. ಆದರೆ ನ್ಯಾಯಾಲಯದಲ್ಲಿ ಏನಾಗ್ತದೆ ಗೊತ್ತಾಗಲ್ಲ. ಆದರೆ ಪೊಲೀಸ್ ಇಲಾಖೆ ಇದು ಈ ಹೊಸ ಕಾನೂನುಗಳ ಪ್ರಕಾರ ಈಗಾಗಲೇ ನಡೆಸ್ತಾ ಇವೆ. ಪ್ರಕರಣಗಳ ತನಿಖೆ, ಪ್ರಕರಣಗಳ ರಿಜಿಸ್ಟ್ರೇಷನ್ ಇವೆಲ್ಲ ನಡೆಸ್ತಾ ಇದೆ. ಇವತ್ತಿನವರೆಗೆ ತೊಂದರೆಗಳೇನು ಹೆಚ್ಚಿಗೆ ಗೊತ್ತಾಗಿಲ್ಲ ನಮಗೆ. ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಿ ಮೊನ್ನೆ ಚಂಡೀಗಢಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ರು. ಇಲ್ಲಿಯವರೆಗೆ ಒಂದು ವೆಲ್ ಆಯಿಲ್ಡ್ ಮಷಿನರಿ ತರ ನಡೀತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಅಂತಹ ಪ್ರಮುಖ ತೊಂದರೆಗಳೇನು ಬಂದಿಲ್ಲ. ಈ ಕಾನೂನುಗಳ ಬಗ್ಗೆ ನಾನು ಕನ್ನಡದಲ್ಲಿಯೇ ತರ್ಜುಮೆ ಮಾಡಿದ್ದೀನಿ. ಭಾರತೀಯ ನ್ಯಾಯ ಸಂಹಿತೆ, BNSS ಮತ್ತು IEA ಬಗ್ಗೆ. ಅದರಲ್ಲಿ ನ್ಯಾಯ ಸಂಹಿತೆ ಬಗ್ಗೆ ಟಿಪ್ಪಣಿ, ಕಾಮೆಂಟ್ರಿ ಕೂಡ ಕೊಟ್ಟಿದ್ದೀನಿ. ಬೆಂಗಳೂರಿನ ಲಾಯರ್ಸ್ ಲಾ ಬುಕ್ ಅವರು ಅದನ್ನು ದೊಡ್ಡದಾಗಿ 3 ಸೇರಿ ಒಂದು ಪುಸ್ತಕನ ಪ್ರಕಟ ಮಾಡಿದ್ದಾರೆ. ಆದರೆ ಆ ಪುಸ್ತಕನ ನೀವು ಖರೀದಿ ಮಾಡಿ. ಇಷ್ಟು ಈ ಕಾನೂನುಗಳ ಬಗ್ಗೆ ಹೇಳಿದೆ. ಇವತ್ತಿನೊಂದು ಬರೀ ಇನಾಗುರಲ್ ಅಡ್ರೆಸ್ ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ಮಾತುಗಳಾಡಿದ್ದೇನೆ. ಈ ಮುಂದಿನ 15 ದಿವಸಗಳು ಈ ಕಾರ್ಯಾಗಾರ ನಡೆಯೋದ್ರಿಂದ ಬೇರೆ ಬೇರೆ ಜನರು ನಿಮಗೆ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ. ನನ್ನ ಮಾತುಗಳ ಮುಗಿಸೋ ಮುಂಚೆ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಪೊಲೀಸ್ ಅಂದರೆ ಭಯ ಬೇಡ. ಪೊಲೀಸರು ಇರುವುದು ನಮ್ಮ ರಕ್ಷಣೆಗೆ ಅನ್ನುವುದನ್ನು ನಾವು ತಿಳ್ಕೋಬೇಕು. ನಮ್ಮ ಹಕ್ಕುಗಳೇನು ಅನ್ನೋದನ್ನು ನಾವು ತಿಳ್ಕೋಬೇಕು. ಸಂವಿಧಾನದಲ್ಲಿ ನಮ್ಗೇನು ಹಕ್ಕು ಕೊಟ್ಟಿದೆ ಅದು ನಮ್ಗೆ ಗೊತ್ತಿರಬೇಕು. ಒಬ್ಬ ಉತ್ತಮ ನಾಗರಿಕನಾಗಿ ನಾವು ಹೆಂಗೆ ಮಾಡಬೇಕು, ನಮ್ಮ ಹಕ್ಕುಗಳು ಹೇಗೆ ಗೊತ್ತಿರಬೇಕು, ನಮ್ಮ ಡ್ಯೂಟಿ ಜವಾಬ್ದಾರಿ ಕೂಡ ನಮ್ಗೆ ಗೊತ್ತಿರಬೇಕು. ಅದಿಟ್ಕೊಳ್ಳೋಣ. ಪೊಲೀಸ್ ಅದರ ಜೊತೆ ಅವರ ಹೆಗಲಿಗೆ ಕೊಟ್ಟು ನಾವು ಕೆಲಸ ಮಾಡಬೇಕು. ಅವರಿಗೆ ಸಹಕರಿಸಬೇಕಾದ್ರೆ ಅಪರಾಧಗಳು ಕಡಿಮೆ ಆಗಂಗೆ ನಾವು ಮಾಡಬೇಕು. ನಾನು ಈಗಾಗಲೇ 6 ವರ್ಷದಿಂದ ವಿಜಯವಾಣಿಯಲ್ಲಿ ಕಾಲಂ ಬರಿತಾ ಇದ್ದೀನಿ. ಯಾವ ರೀತಿ
ಅಪರಾಧಗಳಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆ ಅಪರಾಧಗಳು ತಡೆಯೋದು ನಾವೇ ತಡೀಬಹುದು. ಬಹಳ ಸುಲಭವಾದ ಅಪರಾಧ ನಿಯಂತ್ರಣಾ ಕ್ರಮಗಳನ್ನು. ಈಗ ನಮ್ಮ ಮನೆ ಬೀಗ ತೆಗೆದ್ಬಿಟ್ಟು ಹೋದ್ರೆ ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗೇ ಹೋಗ್ತಾರೆ. ಹಾಗಾಗಿ ನಮ್ಮ ವಸ್ತುಗಳನ್ನ, ನಮ್ಮ ಆಸ್ತಿಪಾಸ್ತಿಯನ್ನ, ನಮ್ಮ ದೇಹವನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ನಾವು ಆ ಬೇಸಿಕ್ ಪ್ರಿಕಾಷನ್ಸ್ ಅದನ್ನ ನಾವು ತಗೋಬೇಕು. ಅದು ತಗೊಂಡ ನಂತರ ಆದರೆ ಆಗ ನಾವು ಪೊಲೀಸ್ ಇಲಾಖೆ ಮೊರೆ ಹೋಗ್ಬೇಕು. ಪೊಲೀಸರಿಗೆ ತುಂಬಾ ಕೇಸ್ಗಳಿದೆ, ಹಾಗಾಗಿ ಅವರು ಅವಷ್ಟು ಕೇಸ್ಗಳನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅವರ ಭಾರ ಹಗುರ ಮಾಡ್ಬೇಕಾದ್ರೆ ನಾವು ಆ ಅಪರಾಧ ತಡೆಯೋಕ್ಕೆ ಆದಷ್ಟು ಪ್ರಯತ್ನ ನಾವು ಮಾಡಬೇಕು. ನಾವು ಅಪರಾಧಗಳನ್ನ ತಡೆದರೆ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ. ನೀವೆಲ್ಲ ಈ ಹೊಸ ಕಾನೂನುಗಳಿರೋದು ನಮಗಾಗಿಯೇ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಅಪರಾಧಗಳು ಆದ ಮೇಲೆ ಅದನ್ನ ಪತ್ತೆ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಿಸೋಕ್ಕಿಂತ ಅಪರಾಧಗಳೇ ಆಗದಂಗೆ ನೋಡಿಕೊಂಡರೆ, ಅಪರಾಧಗಳೇ ಆಗೋದೇ ಇಲ್ಲ ಅಂತ ಹೇಳಲ್ಲ, ಹಾಗೇ ಆಗುತ್ತೆ. ಸಮಾಜ ಇರೋ ತನಕ ಅಪರಾಧ ಆಗುತ್ತೆ. ಇಲ್ಲದೆ ಹೋದ್ರೆ 2500 ವರ್ಷಗಳ ಹಿಂದೆ ಹಮ್ಮುರಾಬಿ ಅಂತ ಅವನೇ ಕಾನೂನು ಮಾಡ್ತಾನೆ ಇರ್ಲಿಲ್ಲ. ಎಲ್ಲರೂ ಸರಿಯಾಗಿ ನಡ್ಕೊಂಡ್ಬಿಟ್ಟಿದ್ರೆ ಕಾನೂನುಗಳೇ ಬೇಕಾಗಿರ್ಲಿಲ್ಲ. ಕೆಲವರು ಹೀಗೆ ಹೋಗ್ತಾರೆ, ಕೆಲವರು ಹಾಗೆ ಹೋಗ್ತಾರೆ. ಹಾಗಾಗಿ ಅಪರಾಧಗಳು ಆಗುತ್ತೆ, ಆಗೋಕ್ಕೆ ಪೊಲೀಸರು ಪತ್ತೆ ಮಾಡ್ತಾರೆ. ಪತ್ತೆ ಮಾಡಕ್ಕೆ ನಾವು ಸಹಾಯ ಮಾಡಬೇಕು, ಅವ್ರ ಜೊತೆ ಕೈ ಜೋಡಿಸ್ಬೇಕು. ಹೊಸ ಕಾನೂನುಗಳು ಚೆನ್ನಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಿ. ಈ ಮುಂದಿನ 15 ದಿವಸಗಳ ಕಾರ್ಯಾಗಾರದಲ್ಲಿ ನಿಮಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಹೊಸ ವಿಷಯಗಳ ಬಗ್ಗೆ ಹೇಳ್ತಾರೆ. ಅದನ್ನು ತಿಳ್ಕೊಳ್ಳಿ. ಇವತ್ತು ನನಗೆ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ಮತ್ತೆ ಸಾಮಾನ್ಯ ಜನರಿಗಾಗಿ ಕ್ರಿಮಿನಲ್ ಕಾನೂನು ಅಂತ ಹೇಳಿ ನಾನು ಕನ್ನಡದಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಅದು ಅವೈಲೇಬಲ್ ಇದೆ, ಬೇಕಾದ್ರೆ ಓದಿ. ಯಾಕೆಂದ್ರೆ ನಾವು ಕಾನೂನನ್ನು ನಾವು ತಿಳ್ಕೊಳ್ಳದೆ ಹೋದರೆ, ನಾವು ಕಾನೂನು ಮಾಡಲು ನಾವು ತಿಳ್ಕೊಳ್ಳೇಬೇಕು. ನಾವು ತಿಳ್ಕೊಳ್ಳದೆ ಹೋದ್ರೆ ಯಾರೇ ಆಗ್ಲಿ ನಮ್ಮನ್ನು ಶೋಷಣೆ ಮಾಡಬಹುದು. ನಾವು ಪೊಲೀಸರಿಗೆ ಬೈತೀವಿ, ಅಡ್ವೊಕೇಟ್ಗಳಿಗೆ ಬೈತೀವಿ. ಅದ್ ಯಾಕೆ ಅಂದ್ರೆ ನಾವು ಕಾನೂನು ಕಲ್ತಿಲ್ಲ. ತುಂಬಾ ಸಿಂಪಲ್ ಕಾನೂನು, ಕಬ್ಬಣದ ಕಡೆ ಕಷ್ಟ, ನಾನು ಒಪ್ಕೋತೀನಿ. ಆದ್ರೆ ಕಾನೂನು ಬಗ್ಗೆ ಸಿಂಪಲ್ ಆಗಿ ಪುಸ್ತಕಗಳಿದೆ, ನಾನೇ ಬರೆದಿದ್ದೀನಿ. ಇವತ್ತು ಈ ಕಾರ್ಯಾಗಾರ ಪುರುಷೋತ್ತಮ ಏನ್ ಮಾಡ್ತಾ ಇದ್ದಾರೆ, ಈ ಕಾರ್ಯಾಗಾರದಲ್ಲಿ ಬಂದಿರೋ ಎಲ್ಲರಿಗೂ ನಿಮಗೆ ಬಲಪಡಿಸೋಕ್ಕೋಸ್ಕರ ನಿಮಗೆ ಕಾನೂನುಗಳ ಅರಿವು ತೋರಿಸಿ ಆ ಕಾನೂನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ಕೋಸ್ಕರ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಕಾನೂನು ನಾವು ಅರಿಬೇಕು. ಇಂತಹ ಕಾರ್ಯಾಗಾರ ಮಾಡ್ತಿರುವಂತಹ ಪುರುಷೋತ್ತಮ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವ್ರ ಜೊತೆ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಆಚಾರ್ಯ ಇವರು ಬಂದು ಸೇರ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ. ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಎಲ್ರಿಗೂ ಖಂಡಿತವಾಗಿ ಈ ಕಾರ್ಯಾಗಾರದ ಉದ್ದೇಶ ಏನಿದೆ ಆ ಉದ್ದೇಶನ ನೀವು ಸಫಲ ಮಾಡಿ ಇನ್ನು 15 ದಿವಸ ಎಲ್ಲ ಎತ್ತುಕೊಳ್ಳಿ. ಏನಾದ್ರೂ ನಿಮಗೆ ತೊಂದರೆಗಳಾದರೆ, ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮ್ದು ಇಮೇಲ್ ಐಡಿ ಎಲ್ರಿಗೂ ಗೊತ್ತಿದೆ, drdvg@email.com ಅಂತ ಒಂದು ಇಮೇಲ್ ಹಾಕಿ. ಏನಾದ್ರೂ ನನ್ನ ಕೈಯಿಂದ ಸಹಾಯ ಮಾಡೋದಿದ್ರೆ ನಾನು ಸಹಾಯ ಮಾಡ್ತೀನಿ. ನನ್ನ ಪುಸ್ತಕಗಳ ಓದಿ, ಸಪ್ನಾ ಬುಕ್ ಹೌಸ್ ಅಲ್ಲಿ ಅವೈಲೇಬಲ್ ಇದೆ. ಕಾನೂನು ಪುಸ್ತಕಗಳು ಓದಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈ ಕಾರ್ಯಾಗಾರಕ್ಕೆ ಶುಭವಾಗಲಿ. ಈ ಕಾರ್ಯಾಗಾರದ ಉದ್ಘಾಟನೆ ಕರೆದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಸರ್. ತಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಸರ್. ತಾವು ಹೇಳ್ತಾ ಇದ್ರಿ ಏನು ಅಂತಂದ್ರೆ, ಸೊಸೈಟಿ ಈಸ್ ನಾಟ್ ಡೈನಮಿಕ್, ಇಟ್ ಈಸ್ ಸೊಸೈಟಿ ಇಸ್ ನಾಟ್ ಸ್ಟ್ಯಾಟಿಕ್ ಬಟ್ ಇಟ್ ಈಸ್ ಡೈನಮಿಕ್ ಅಂತ.
ಅಂದ್ರೆ ಅಪರಾಧಗಳೇ ನಡೆಯಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಅಪರಾಧ ನಡೀತಾನೆ ಇರ್ತವೆ, ಕಾನೂನುಗಳು ಬರ್ತಾನೆ ಇರ್ಬೇಕಾಗ್ತದೆ ಅಂತ ತಾವು ಹೇಳ್ತಾ ಇದ್ರಿ ಸರ್. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಅಭ್ಯರ್ಥಿಗಳಿಗೆ, ಜನಸಾಮಾನ್ಯರಿಗೆ ಆ, ಏನು ಕೆಲವೊಂದು ಮಾಹಿತಿಗಳು ಕೊರತೆ ಇರ್ತದೆ, ಕೆಲವೊಂದು ಏನೋ ಒಂದು ಡೌಟ್ಸ್ ಇರ್ತದೆ. ಈ ನಿಟ್ಟಿನಲ್ಲಿ ಒಂದು ಡೌಟ್ ಸೆಷನ್ಗೆ ಅಂತ ನಾವು ಬಂದಾಗ ಆ, ತಾವು ಈ ಒಂದು ಕ್ವೇರೀಸ್ ನ ಅಡ್ರೆಸ್ ಮಾಡ್ಬೋದಾ ಸರ್? ತಮ್ಮಲ್ಲಿ ಸಮಯ ಇದೆಯಾ ಸರ್? ಈಗ ಒಂದು ಕೆಲಸ ಮಾಡಿ, ಆ ಹಾ ತಾವು ಎಲ್ಲಾ ಡೌಟ್ಗಳು ಒಂದು ಒಂದು ಇಮೇಲ್ ರೀತಿಯಲ್ಲಿ ಒಂದು ಮಾಡ್ಕೊಂಡು ನನ್ನ ಕಳಿಸಿ. ಹಾ ಒಂದು 29ನೇ ತಾರೀಕು ಒಳಗಡೆ ಒಂದ್ ದಿವಸ ಬಂದು ಮಾತಾಡ್ತೇನೆ. ಹಾ ಸರಿ ಸರ್. ಸೊ ಇವತ್ ಓಕೆ. ಇವತ್ತೇ ನನಗೆ ಒಂದು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ. ಹಾ ಇವತ್ತಿಗಿಂತ ನೀವೆಲ್ಲ ಹ್ಮ್ ಡೌಟ್ಗಳು ಒಂದ್ಸಲ ಬರ್ಕೊಂಡು ಹಾ ನನಗೆ ಇಮೇಲ್ ಕಳಿಸ್ಬಿಡಿ ಅಥವಾ ವಾಟ್ಸಪ್ ಅಲ್ಲಿ ಸರಿ ಕಳಿಸಿ. ಸರ್. ನಾವು ಸರಿ ಸರ್. ಅಷ್ಟು ಒಂದು ಇದಕ್ಕೆ ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ಸೆಷನ್ ನಾವು ಬರೀ ಎಂಕ್ವೈರಿಗೆ ಅಂತಾನೆ ನಾವು ಇಟ್ಕೊಳ್ಳೋಣ ಸರ್. ಈ ಮಾಡ್ಬೋದು. ಕ್ವೇರಿ ಸೆಷನ್ ಅಂತಾನೆ ತಗೊಳ್ಳೋಣ ಸರ್. ಆಗ್ಬೋದು. ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಿಟ್ಟಿನಲ್ಲಿ ಏನೆಲ್ಲ ನಾವು ಜಂಜಾಟಗಳನ್ನ ಅನುಭವಿಸುವಂತ ಸಂದರ್ಭ ಮತ್ತು ಏನೆಲ್ಲ ಪ್ರಶ್ನೆಗಳು ಇರುವಂತ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಒಂದು ಸೆಷನ್ ಅನ್ನ ತಾವು ಮಾಡ್ತೀವಿ ಸರ್. ಆಗ ಆ ಆಗ್ಬೋದು. ಸೆಷನ್ ಅಲ್ಲೇ ತಾವು ಕ್ವಶನ್ ಅಂಡ್ ಆನ್ಸರ್ಸ್ ರೀತಿಯಲ್ಲಿ ತಾವು ಅದಕ್ಕೆ ಉತ್ತರಗಳನ್ನ ಹೇಳ್ತಾ ಹೋಗಿ ಸರ್, ದಯವಿಟ್ಟು. ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಆ ಏನು ಆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಆ, ಏನು ಅಚ್ಚುಕಟ್ಟಾಗಿ ಹೊಸ ಕ್ರಿಮಿನಲ್ ಕಾನೂನುಗಳ ಏನು ಆ ವೈಶಿಷ್ಟ್ಯತೆಗಳು, ಫೀಚರ್ಸ್ ಗಳನ್ನ ಹೇಳಿದ್ದಾರೆ. ಹೊಸ ಫೀಚರ್ಸ್ ಅನ್ನ ಹೇಳಿದ್ದು ಬಹಳಷ್ಟು ಜನಕ್ಕೆ ವಿಚಾರಗಳೇ ಗೊತ್ತಿರಲಿಲ್ಲ. ಝೀರೋ FIR ಬಗ್ಗೆ ಹೇಳಿದ್ರು. ನಾನು ಕಾಶಿಲಿದ್ದು ನನ್ನ ಮನೆ ಕಳ್ತನ ಆದಂತ ಸಂದರ್ಭದಲ್ಲಿ ನಾನು ಕಾಶಿಲೇನೆ ಸಹ FIR ಅನ್ನ ರಿಜಿಸ್ಟರ್ ಮಾಡಬಹುದು ಅನ್ನೋ ಬಗ್ಗೆ ಸಾಹೇಬರು ಹೇಳಿದ್ದಾರೆ. ಮತ್ತು ಏನು ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಹೇಳಿದ್ದಾರೆ. ಸರ್ಚ್ ಅಂಡ್ ಸೀಜರ್ ಮಾಡಬೇಕಾದ್ರೆ ವಿಡಿಯೋಗ್ರಾಫ್ ಅನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳು ತಿಳಿಯೋದಿದೆ. ನಾನು ಆ, ಈ ಒಂದು ಕಾರ್ಯಾಗಾರ ಮಾಡ್ತಾ ಇರೋ ಉದ್ದೇಶನೇ ಏನು ಅಂತಂದ್ರೆ, ಜನಸಾಮಾನ್ಯರು, ವಕೀಲರು ಮತ್ತು ಎಲ್ಲಾ ಒಂದು ವರ್ಗದ ಏನು ವೃತ್ತಿಯನ್ನ ಮಾಡ್ತಾ ಇರುವಂತ ಎಲ್ರಿಗೂ ಸಹ ಈ ಒಂದು ಕಾನೂನು ಜಾಗೃತಿ ಮೂಡಬೇಕು, ಎಲ್ಲರೂ ಕಾನೂನು ಸಾಕ್ಷರತರಾಗಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ಈ ಒಂದು ಸಂಸ್ಥೆಯನ್ನ ನಿರ್ಮಾಣವನ್ನ ಮಾಡಿದ್ದೀವಿ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸಮಾಜವನ್ನ ಕಾನೂನು ಪ್ರಜ್ಞರನ್ನಾಗಿ ಮಾಡ್ಬೇಕು. ಸಮಾಜದಲ್ಲಿ ಇರುವಂತರ ಎಲ್ಲರೂ ಕಾನೂನು ಪ್ರಜ್ಞರಾಗ್ಬೇಕು. ಹಾಗಾಗಿ ನಾವು ವಿಧಿ ಪ್ರಜ್ಞಾ ಕರ್ನಾಟಕ, ವಿಧಿ ಅಂತಂದ್ರೆ ಕಾನೂನು, ಪ್ರಜ್ಞಾ ಅಂತಂದ್ರೆ ಅದು ಅರಿವು ಅಂತ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರೋ ಎಲ್ಲ ಸಮಸ್ತ ಜನರು ಕಾನೂನು ಪ್ರಜ್ಞರಾಗ್ಬೇಕು ಅನ್ನೋ ಒಂದು ಗುರಿಯನ್ನ ನಾವು ಚಿಲ್ಡ್ರಿಗೆ ಬರೋದು ಹೊಂದಿದ್ದೀವಿ. ವಾಪಸ್ ಟೈಮ್ ಆಯ್ತಲ್ಲ. ಹೊಂದಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀಯುತರು ಗುರುಪ್ರಸಾದ್ ಸಾಹೇಬ್ರು, ಅವ್ರನ್ನ ನಾವು ಬೀಳ್ಕೊಡೋಣ. ಸರ್ ಧನ್ಯವಾದಗಳು ಸರ್. ಬಹಳ ನಮ್ಗೆ ಅನುಕೂಲ ಆಯ್ತು ತಮ್ಮ ಕಾರ್ಯಕ್ರಮಕ್ಕೆ ಬಂದು. ಬಹಳ ಒಂದು ಐ ಓಪನಿಂಗ್ ಸೆಷನ್ ಅಂತ ಹೇಳ್ಬೋದು. ತಾವೇ ಒಂದು ಸ್ಫೂರ್ತಿ ಸರ್. BSc ಫೇಲ್ ಟು IPS ಪಾಸ್ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಎಷ್ಟೋ ಸ್ಫೂರ್ತಿ ಬಂದ್ಬಿಡುತ್ತೆ ಸರ್. ಸಾಕಷ್ಟು ಯುವಕರಿದ್ದಾರೆ ನಮ್ಮಲ್ಲಿ, ಲಾ ಸ್ಟೂಡೆಂಟ್ಸ್ ಇದ್ದಾರೆ. ಸುಮಾರು 500-600 ಜನ ಲಾ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆ ತಾವೇ ಒಂದು ಸ್ಫೂರ್ತಿ ಆಗ್ತೀರಿ. ವಕೀಲರಿದ್ದಾರೆ, ವಕೀಲರು ಸಾಕಷ್ಟು ಆ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಇವತ್ತಿಗೆ ಆಚಾರ್ಯ ಕಾಲೇಜಿನವರು, ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಅಂಡ್ ಫೋರೆನ್ಸಿಕ್ ಸೈನ್ಸ್ ಅವರು ಸಹ ಈ ಒಂದು ಕಾರ್ಯಾಗಾರಕ್ಕೆ ಅವರು ಸಹ ಒಂದು ನಮ್ಮ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಜೈಪುರ್ ರಾಜಸ್ಥಾನ್ ಅಲ್ಲಿರುವಂತ ಒಂದು ವಿಧಿಶಾಲಾ ಅಂತ ಒಂದು ಲೀಗಲ್ ಸರ್ವಿಸ್ ಆರ್ಗನೈಸೇಷನ್ ಅವರು ಸಹ ಈ ಒಂದು ಕಾರ್ಯಾಗಾರಕ್ಕೆ ಒಂದು ಸಹಕಾರವನ್ನ ನೀಡ್ತಾ ಇದ್ದಾರೆ ಸರ್. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಪ್ರಬುದ್ಧ ವ್ಯಕ್ತಿಗಳು ಈ ಒಂದು ಕಾರ್ಯಾಗಾರಕ್ಕೆ ಬಂದು ತಮ್ಮ ಒಂದು ಅನಿಸಿಕೆಯನ್ನ ಹಂಚ್ಕೋತಾರೆ. ತಾವು ಹೇಳ್ತಾ ಇದ್ರೆ ಪೊಲೀಸ್ ಅಂದ್ರೆ ಭಯ ಪಡಬೇಡಿ, ಪೊಲೀಸಿಂಗ್ ಆ ಆ ಒಂದು ಪೊಲೀಸಿಂಗ್ ಡೆಫಿನೇಷನ್ ಅನ್ನ ತಾವು ತಾವು ಎಕ್ಸ್ಟೆಂಡ್ ಮಾಡ್ತಾ ಏನು ಫ್ರೆಂಡ್ಲಿ ಪೊಲೀಸಿಂಗ್ ಬಗ್ಗೆ ತಾವು ಸಹ ಹೇಳಿದ್ರಿ. ಏನು ಸ್ನೇಹಿತರು ಆಗಿರ್ಬೇಕು ಅಂತ ಹೇಳಿ. ಸೊ ಹಾಗೆ ಕಾನೂನು, ಕೋರ್ಟು, ಮುಂಚೆ ಎಲ್ಲ ಏನು ಕೋರ್ಟು, ಪೊಲೀಸು, ಹಾಸ್ಪಿಟಲ್, ಈ ಮೂರು ಸ್ಥಳಕ್ಕೆ ಕಾಲಿಡಬಾರ್ದು ಅಂತ ಒಂದು ಏನು ಬಂದ್ಬಿಟ್ಟಿತ್ತು, ಒಂದು ನಾಣ್ಣುಡಿ ಬಂದ್ಬಿಟ್ಟಿತ್ತು. ಪೊಲೀಸು, ಏನು ಕೋರ್ಟು ಮತ್ತು ಹಾಸ್ಪಿಟಲ್, ಈ ಮೂರು ಜಾಗಕ್ಕಿಂತ ಆದಷ್ಟು ದೂರ ಇರು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾವು ಆರೋಗ್ಯದ ಕಡೆ ಒಂದು ಜಾಗೃತಿಯನ್ನ ಮೂಡಿಸ್ಕೊಳ್ಳುವಂಥದ್ದು ಬೇಕಾಗ್ತದೆ, ಕಾನೂನು ಜಾಗೃತಿಯನ್ನ ಮೂಡಿಸ್ಕೊಳ್ಳುವಂಥದ್ದು ಬೇಕಾಗ್ತದೆ, ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು
ನಮ್ಗೆ ಅದು ಅನಿವಾರ್ಯವಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಈ ಕೆಲಸವನ್ನ ಮಾಡ್ತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸಾಹೇಬರು ಹೇಳ್ದಂಗೆ ತಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಆ ಡೌಟ್ಸ್ ಅನ್ನ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಅದನ್ನೆಲ್ಲವೂ ನಾವು ಕ್ರೋಢೀಕರಿಸೋಣ, ಕಂಪೈಲೇಷನ್ ಮಾಡೋಣ. ಕಂಪೈಲೇಷನ್ ಮಾಡಿ ಸಾಹೇಬ್ರು ಮತ್ತೆ ಇನ್ನೊಂದ್ಸಲಿ ಬರ್ತಾರೆ. ಮತ್ತೆ ಅವ್ರನ್ನ ಮತ್ತೆ ಒಂದು ಸೆಷನ್ಗೆ ಕರೆಸಿ ಆ ಸೆಷನ್ ಅಲ್ಲಿ ಅದನ್ನು 1 ಅವರ್ ನಾವು ಡಿಸ್ಕಷನ್ ಅನ್ನ ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾರಾದ್ರೂ ಈ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಮಾತನ್ನ ಹೇಳಿದ್ರೆ ನಾನು ಸೆಷನ್ ಅನ್ನ ಕ್ಲೋಸ್ ಮಾಡ್ತೀನಿ. ಡಾಕ್ಟರ್ ಮೋಹನ್ ಸರ್, ತಾವು ಏನಾದ್ರೂ ಮಾತಾಡೋದಿದೆಯಾ? ವುಡ್ ಯು ಲೈಕ್ ಟು ಸ್ಪೀಕ್ ಸರ್? ಡಾಕ್ಟರ್ ಮೋಹನ್ ಎನ್ about the program. Dr. Mohan N. Anybody? Sridhar sir, you want to speak sir? ನಮಸ್ಕಾರ ಸರ್. ನಮಸ್ಕಾರ ಸರ್. ಅವ್ರು ಹೇಳಿದ್ದೆಲ್ಲ ವಿಷಯಗಳು ಬಹಳ ಚೆನ್ನಾಗಿತ್ತು ಸರ್. ಬಹಳಷ್ಟು ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ. ಅಂತ ದೊಡ್ಡ ವ್ಯಕ್ತಿಯನ್ನ ನೀವು ಕರೆಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಬಹಳ ಉಪಯೋಗ ಆಗುತ್ತೆ ಸರ್. ನೋಡಿ, ದೊಡ್ಡ ವ್ಯಕ್ತಿಗಳೆಲ್ಲರಿಗೂ ದೊಡ್ಡ ಮನಸ್ಸು ಇರುತ್ತೆ ಅಂತ. ಸೊ ಸಾಹೇಬ್ರು ಇವತ್ತು ನಮ್ಮ ಆರ್ಗನೈಸೇಷನ್ ಬಂದಿರೋದೇ ನಮ್ಗೊಂದು ದೊಡ್ಡ ಖುಷಿ. ಸೊ ಈ ನಿಟ್ಟಿನಲ್ಲಿ ನಾವು ತುಂಬಾ ಹಂಬಲ್ ಆಗಿ ಇರ್ಬೇಕಾಗ್ತದೆ. ಅವ್ರಿಗೆ ಬಹಳ ಕೃತಜ್ಞತೆಯಿಂದ ಇರ್ಬೇಕಾಗ್ತದೆ. ನಾವು ಅವ್ರಿಗೆ ಸದಾಕಾಲ ಕೃತಜ್ಞರಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಈಗ ಅದನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಒಂದು ಸೆಷನ್ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ತರಗತಿಗಳು ವೇಳಾಪಟ್ಟಿಯನ್ನ ನಾನು ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ತಾವು ಹೊರಡ್ಬೋದು ಸರ್. ಮಾತಾಡಿ ಮೇಡಮ್. ಹಲೋ. ಮಾತಾಡಿ ಮೇಡಮ್. ಸರ್ ನಮಸ್ಕಾರ. ನಾನು ಕವಿತಾ, ಸಹಾರಾ ರೂರಲ್ ಡೆವಲಪ್ಮೆಂಟ್ ಅಂಡ್ ಎಜುಕೇಶನ್ ಸೊಸೈಟಿ, ಬೀದರ್ ಡಿಸ್ಟ್ರಿಕ್ಟ್ ಇಂದ ಸರ್. ಮಾತಾಡಿ ಮೇಡಮ್, ಮಾತಾಡಿ. ಸರ್ ಇಷ್ಟೊತ್ತು ತುಂಬಾ ಚೆನ್ನಾಗಿ ಸೆಷನ್ ನಡೀತು ಸರ್. ತುಂಬಾ ಅರ್ಥಗರ್ಭಿತವಾದಂತ ಒಂದು ವಿಚಾರಗಳು ಹೇಳಿದ್ರು. ನಾವು ಫೀಲ್ಡ್ ಅಲ್ಲಿ ಮಹಿಳೆ ಮತ್ತು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್. ಮತ್ತೇನಂತಂದ್ರೆ ಸರ್ ಹೇಳಿದ್ರು ಕಾಶಿಯಲ್ಲಿ ಇದ್ಕೊಂಡು ನಾವು ಪ್ರಕರಣನ ದಾಖಲು ಮಾಡ್ಬೋದು ಅಂತ, ಮನೆಯಲ್ಲೇ ಕೂತು ಕೂಡ ನಾವು ಸಾಕ್ಷಿಗಳನ್ನ ಹೇಳ್ಬೋದು ಅಂತ, ಹೇಳಿಸ್ಬೋದು ಅಂತ. ಅದು ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಅಂದ್ರೆ ಮನೆಯಲ್ಲಿ ಕೂತೆ ನಾವು ಕೆಲವೊಮ್ಮೆ ಫೋನ್ ಮಾಡಿದಾಗ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಸಿಗಲ್ಲ ಕೆಲವೊಮ್ಮೆ ಆತರ. ಸೊ ಆ ನಿಟ್ಟಿನಲ್ಲಿ ಅದು 0 FIR ಅಂತ ಹೇಳಿ ಸ್ವಲ್ಪ ಅದನ್ನ ಪ್ರತ್ಯೇಕವಾದಂತ ತರಗತಿಯನ್ನ ನಾವು ಮಾಡ್ತೀವಿ. ಸೊ ಅದ್ರಲ್ಲಿ ತಾವು ತಿಳಿಸ್ಕೊಡ್ತೀವಿ FIR ಅಂದ್ರೆ ಏನು, FIR ಎವಿಡೆನ್ಷಿಯರಿ ವ್ಯಾಲ್ಯೂ ಅಂತಂದ್ರೆ ಏನು, ಮತ್ತು FIR ಅನ್ನ ದಾಖಲಿಸುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಎಲ್ಲಿ ಕೊಡ್ಬೇಕಾಗ್ತದೆ. ಮುಂಚೆ ಜೂರಿಸ್ಟಿಕ್ಷನ್ ಬರೋದಿಲ್ಲ, ನೀವು ಅದೇ ಸ್ಟೇಷನ್ಗೆ ಹೋಗ್ಬೇಕು. ನೀವು ವಿಜಯನಗರದಲ್ಲಿ ಈ ಒಂದು ಏನದು ಅಪರಾಧ ಆದಂತ ಸಂದರ್ಭದಲ್ಲಿ ಇದು ವಿಜಯನಗರ ಪೊಲೀಸ್ ಸ್ಟೇಷನ್ ಬರುತ್ತೆ, ನೀವು ರಾಜಾಜಿನಗರಕ್ಕೆ ಬಂದಿದ್ದೀರಾ ಅಂತ ಹೇಳುವಂತ ಸಂದರ್ಭ ಬರ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಈಗ ಒಂದು ಕ್ರಿಮಿನಲ್ ಕಾನೂನುಗಳ ತಿದ್ದುಪಡಿ ಆದಂತ ಸಂದರ್ಭದಲ್ಲಿ ನೀವು ಎಲ್ಲೇ ಯಾವುದೇ ಸ್ಥಳದಲ್ಲಿದ್ದು ಯಾವುದೇ ಸ್ಟೇಷನ್ ಅಲ್ಲಿ ಸಹ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ನಾವು 0 FIR ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದಿನ ಒಂದು ತರಗತಿಗಳನ್ನ ನಾವು ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಈಗ ನಮ್ಮ ತರಗತಿಗಳ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊತೀವಿ ಮುಂದಿನ ತರಗತಿಗಳ ಬಗ್ಗೆ ಅಂತ ನಾನು ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, 11ನೇ ತಾರೀಕು ಈ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ನ ಹೇಗೆ ಡ್ರಾಫ್ಟ್ ಮಾಡ್ಬೇಕಾಗ್ತದೆ. ನಾವು ಎಷ್ಟೋ ಸಲಿ ಆ ಕಂಪ್ಲೇಂಟ್ ಅನ್ನ ಸರಿಯಾಗಿ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಅನ್ಯಾಯ ಆಗುವಂತ ಸಂದರ್ಭ ಬರ್ತದೆ. ಆ ಒಂದು ಕಂಪ್ಲೇಂಟ್ ಅನ್ನ ಬೇಸಿಸ್ ಮೇಲೆನೆ ಹೈಕೋರ್ಟಿನ ಮೊರೆ ಹೋಗಿ ಅಲ್ಲಿ ಕ್ವಾಶ್ ಮಾಡಿಸುವಂತದ್ದು ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಅನ್ಯಾಯ ಆದಂತ ಸಂದರ್ಭದಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ಹೇಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾವು ಒಂದು ತರಗತಿಯನ್ನ 11ನೇ ತಾರೀಕು, ಈ ತಿಂಗಳಿನ 11ನೇ ತಾರೀಕು ನಾವು ಅದ್ರ ಬಗ್ಗೆ ಸೆಷನ್ ಅನ್ನ ಇಟ್ಕೊಂಡಿದೀವಿ. 13ನೇ ತಾರೀಕು ಬೇಲ್ ಬಗ್ಗೆ ಒಂದು ತರಗತಿಯನ್ನ ನಾವು ಇಟ್ಕೊಂಡಿದೀವಿ. ಬೇಲ್ ಅಂದ್ರೆ ಏನು, ಬೇಲಲ್ಲಿ ಎಷ್ಟು ವಿಧವಾದಂತ ಬೇಲ್ ಇರ್ತದೆ, ಮತ್ತು ಎಲ್ಲಾ ಅಪರಾಧಗಳಲ್ಲೂ ಬೇಲ್ ಸಿಗುತ್ತಾ, ಯಾವ ಅಪರಾಧಗಳಲ್ಲಿ ಬೇಲ್ ಸಿಗುತ್ತೆ, ಯಾವ ಅಪರಾಧಗಳಲ್ಲಿ ಬೇಲ್ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು 13 ಡಿಸೆಂಬರ್ ತಾರೀಕಿನಂದು ಇದ್ರ ಬಗ್ಗೆ ಉಲ್ಲೇಖವನ್ನ ಒಂದು ತರಗತಿಯನ್ನ ಮಾಡ್ಕೊಡ್ತೀವಿ.
ತದನಂತರ 14ನೇ ತಾರೀಕು ಈ ಪೊಲೀಸ್ ಫಂಕ್ಷನ್ ಬಗ್ಗೆ, ಪವರ್ಸ್ ಆಫ್ ಪೊಲೀಸ್, ಪೊಲೀಸ್ ಇಲಾಖೆಯ ಏನು ಕರ್ತವ್ಯಗಳೇನು, ಅವ್ರಿಗಿರುವಂತಹ ಪವರ್ಸ್ ಯಾವ್ದಿರ್ತದೆ, ಸೊ ಈ ಚಾರ್ಜ್ ಶೀಟ್ ಅಂದ್ರೆ ಏನು, ಮತ್ತೆ ಈ ಮೇಜರ್ ಅಫೆನ್ಸಸ್ ಯಾವ್ಯಾವ ಇದಾವೆ, ಈ ನಿಟ್ಟಿನಲ್ಲಿ ಹೊಸದಾದಂತ ಕಾನೂನಾದ ಭಾರತೀಯ ನ್ಯಾಯ ಸಂಹಿತೆ BNS, ಮುಂಚೆ ಇಂಡಿಯನ್ ಪೀನಲ್ ಕೋಡ್ ಇತ್ತು, ಈಗ ಏನು ಭಾರತೀಯ ನ್ಯಾಯ ಸಂಹಿತೆ ಇದೆ. ಆ ನ್ಯಾಯ ಸಂಹಿತೆಯಲ್ಲಿ ಯಾವೆಲ್ಲ ಅಡಿಷನಲ್ ಅಫೆನ್ಸಸ್ ಆಗಿ ಹಾಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ತರಗತಿಯನ್ನ ನಾವು ನಡೆಸ್ಕೊತೀವಿ. 15ನೇ ತಾರೀಕು ನಮಗೆ ಒಬ್ರು ನಮ್ಮ ಸ್ನೇಹಿತರು ರಕ್ಷಿತ್ ಅಂತ ಹೇಳಿ, ಅಡ್ವೊಕೇಟ್, ಹೈಕೋರ್ಟ್ ಆಫ್ ಕರ್ನಾಟಕ, ಅವರು ಈ ಎಲ್ಲಾ ಮೂರು ಕಾನೂನುಗಳ, ಈ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷಿ ಅಧಿನಿಯಮ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಅದರ ಮೂರಿನ ಒಂದು ಕಾನೂನಿನ ಓವರ್ ವ್ಯೂ ಅನ್ನ ಮಾಡ್ಕೊಡ್ತಾರೆ. ಕಂಪ್ಲೀಟ್ ಪಕ್ಷಿ ನೋಟ ಅದನ್ನ ತಮಗ್ ತಿಳಿಸ್ಕೊಡ್ತಾರೆ. ಕಂಪ್ಲೀಟ್ ಕಾನೂನು ಬಗ್ಗೆ ಒಂದು ಪಕ್ಷಿ ನೋಟದ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದು 15ನೇ ತಾರೀಕು. 16ನೇ ತಾರೀಕು ಈ ಕ್ರಿಮಿನಲ್ ಕೇಸ್ಗಳ ಬಗ್ಗೆ, ಆ ಕ್ರಿಮಿನಲ್ ಕೇಸ್ ಹೇಗೆ ನಡೆಯುತ್ತೆ, ಯಾವೆಲ್ಲ ಸ್ಟೇಜ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಹ ನಾವು ಆ 16ನೇ ತಾರೀಕು ಸ್ಟೇಜಸ್ ಆಫ್ ಕ್ರಿಮಿನಲ್ ಟ್ರಯಲ್, ಮುಂಚೆ ಹೇಗೆ ಕ್ರಿಮಿನಲ್ ಟ್ರಯಲ್ ಇತ್ತು, ಈಗ ಹೇಗೆ ಕ್ರಿಮಿನಲ್ ಟ್ರಯಲ್ ಇದೆ, ಸೊ ಇದು ಈ ಎರಡು ಕಾನೂನುಗಳ ನಡುವೆ ಏನಾದ್ರೂ ವ್ಯತ್ಯಾಸ ಆಗಿದೆಯಾ, ಏನಾದ್ರೂ ಬದಲಾವಣೆ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಒಂದು ತರಗತಿ ಇರ್ತದೆ. 16ನೇ ತಾರೀಕು ಇರ್ತದೆ. 18ನೇ ತಾರೀಕು ಟ್ರಯಲ್ಗಳು ನಾವು ನೋಡ್ತೀವಿ. ಎಷ್ಟು ತರ ಟ್ರಯಲ್ಗಳು ಇರ್ತದೆ. ಸೆಷನ್ಸ್ ಟ್ರಯಲ್ ಇರ್ತದೆ, ಮತ್ತು ವಾರೆಂಟ್ ಟ್ರಯಲ್ ಅಂತ ನಾವು ಕರಿತೀವಿ, ಸಮ್ಮರಿ ಟ್ರಯಲ್ ಅಂತ ನಾವು ಕರಿತೀವಿ. ಸೊ ಆ ಟ್ರಯಲ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ತದೆ, ಮತ್ತು ಅದರ ಕಂಪ್ಯಾರಿಟಿವ್ ಅನಾಲಿಸಿಸ್ ಅನ್ನ ನಾವು ಮಾಡಿಕೊಡ್ತೀವಿ. ಒಂದು ತರಗತಿ ಇರ್ತದೆ. ಮತ್ತು ಈ ಕ್ರಿಮಿನಲ್ ಪ್ರಕರಣಗಳು ಕೊನೆಯದಾಗಿ ಇತ್ಯರ್ಥ ಹೇಗೊಳ್ಳುತ್ತೆ, ಜಡ್ಜ್ಮೆಂಟ್ ಏನು ಹೇಗೆ ಬರೀಲಾಗುತ್ತೆ, ಯಾವ ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಯಾವ ಒಂದು ಕಾನೂನಿನ ಪ್ರಪೋಸಿಷನ್ ಅಡಿಯಲ್ಲಿ ಅದನ್ನ ಕೇಸನ್ನ ಇತ್ಯರ್ಥವನ್ನ ಗಳಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಡಿಟರ್ಮಿನೇಷನ್ ಹೆಂಗಾಗುತ್ತೆ ಕ್ರಿಮಿನಲ್ ಕೇಸಸ್, ಅದ್ರ ಬಗ್ಗೆ ಉಲ್ಲೇಖವನ್ನ ನಾವು ಕೊಡ್ತೀವಿ. 23ನೇ ತಾರೀಕು ಏನು ಮನುಷ್ಯನ ದೇಹದ ಮೇಲೆ ಆಗುವಂತಹ ಅಪರಾಧಗಳು ಯಾವುವು, ಆ ನಿಟ್ಟಿನಲ್ಲಿ ಹೊಸದಾಗಿ ಕಾನೂನುಗಳು ಏನ್ ಹೇಳ್ತದೆ ಅದ್ರ ಬಗ್ಗೆ ಉಲ್ಲೇಖ ಇರ್ತದೆ. ಮತ್ತು ಎಲ್ಲಾ ಸಂದರ್ಭದಲ್ಲೂ ಅಪರಾಧಗಳಾಗ್ತದ, ಸೊ ಯಾವ್ದೋ ಒಂದು ಸಂದರ್ಭದಲ್ಲಿ ಅದು ಅಪರಾಧ ಆಗೋದಿಲ್ಲ ಅನ್ನೋದು ಬರ್ತದೆ. ಅದು ಯಾವ್ಯಾವು ಅಂತೇಳಿ, ಅದು ಎಕ್ಸೆಪ್ಷನ್ಸ್ ಅಂತ ಹೇಳಿ, ಅದ್ರ ಬಗ್ಗೆ ಕುನಾಲ್ ಶರ್ಮಾ ಅಂತ ಹೇಳಿ ಡೆಲ್ಲಿ ಮತ್ತು ರಾಜಸ್ಥಾನ್ ಹೈಕೋರ್ಟಿನ ವಕೀಲರಾಗಿರ್ತಾರೆ, ಮತ್ತು ವಿಧಿಶಾಲಾ ಅನ್ನೋ ಕಾನೂನು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ ಅವರು. ಸೊ ಅವರು ನಮ್ಮ ಜೊತೆ ಬರ್ತಾರೆ, ಬಂದು ಒಂದು ತರಗತಿಯನ್ನ ಮಾಡ್ಕೊಡ್ತಾರೆ. ಮತ್ತು ಎಷ್ಟೋ ಕೆಲವು ಪ್ರಕರಣಗಳಲ್ಲಿ ಸುಳ್ಳು ಪ್ರಕರಣಗಳು ದಾಖಲಾಗುವಂತ ಸಂದರ್ಭ ಇರ್ತದೆ. ಆ ಸುಳ್ಳು ಪ್ರಕರಣಗಳಾದಂತ ಸಂದರ್ಭದಲ್ಲಿ ಏನು ಹೇಗೆ ನಾವು ಒಂದು ಅದನ್ನ ಫೇಸ್ ಮಾಡ್ಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಒಂದು ತರಗತಿ 25ನೇ ತಾರೀಕು ಇರ್ತದೆ. 26ನೇ ತಾರೀಕು ಈ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದಂತ ಸಂದರ್ಭದಲ್ಲಿ, ನೋಡ್ರಿ ಕಂಪ್ಲೇಂಟ್ ನಲ್ಲಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ನೀವು ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಏನು ಹುರುಳಿಲ್ಲ, ನೀವು ಇದನ್ನ FIR ರಿಜಿಸ್ಟರ್ ಮಾಡಕ್ ಆಗಲ್ಲ ಕಣ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ಮುಂದಿನ ಕ್ರಮಗಳು ಏನು, ನ್ಯಾಯಾಲಯದಲ್ಲಿ ಹೇಗೆ ಆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನಾವು ಹೂಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ತರಗತಿಯನ್ನು 26ನೇ ತಾರೀಕು ನಾವು ಮಾಡ್ಕೊಡ್ತೀವಿ. ಸೊ 27ನೇ ತಾರೀಕು ಒಬ್ರು ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಮಹಂತೇಶ್ ಅಂತ ಹೇಳಿ, ಈಗ ಅವರು ವಕೀಲರಾಗಿದ್ದಾರೆ. ಸೊ ಅವರು ಬಂದು ಈ ಪಬ್ಲಿಕ್ ಪೊಲೀಸ್ ಮತ್ತು ನ್ಯಾಯಾಲಯ ಹೇಗೆ ಅದರ ಸಂಪರ್ಕ, ಹೇಗೆ ಇಂಟರ್ ಕನೆಕ್ಷನ್ ಇರ್ತದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಸೊ 28ನೇ ತಾರೀಕು ಶ್ರೀಮತಿ ಆಶಾ ಮೇಡಮ್ ಅಂತ ಹೇಳಿ, ಅವರು ಏನು ತುಮಕೂರಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರವರು, ಮತ್ತು ಸಾಕಷ್ಟು ಅನುಭವವುಳ್ಳಂತಹ ಪೋಕ್ಸೋ ನ್ಯಾಯಾಲಯದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ಅವರು ಈ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳ ಬಗ್ಗೆ ಮಾತನಾಡ್ತಾರೆ. ಸೊ 29ನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನ ನಾವು ಕೊನೆಯದಾಗಿ ಕನ್ಕ್ಲೂಡ್ ಮಾಡ್ತೀವಿ. ಸೊ ಇದಾದ ನಂತರ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಆ ಕಾರ್ಯಕ್ರಮಗಳು ಜನರಿಗೆ ತಲುಪಿದೆಯಾ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಒಂದು 50 ಮಾರ್ಕ್ಸಿನ ಒಂದು ಸಣ್ಣ ಟೆಸ್ಟ್ ಅನ್ನ, ಆಬ್ಜೆಕ್ಟಿವ್ ಟೆಸ್ಟ್ ಅನ್ನ ಆನ್ಲೈನ್ ಅಲ್ಲಿ ನಾವು ಏರ್ಪಡಿಸಿದ್ದು. ಅದರಲ್ಲಿ ಯಾರು ಒಂದು ಪರೀಕ್ಷೆಯನ್ನ ತಗೋತಾರೆ, ಆ ಪರೀಕ್ಷೆ ಅಲ್ಲಿ ಇನ್ನು ಉತ್ತೀರ್ಣರಾಗ್ತಾರೆ, ಅವ್ರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಸಹ ಕೊಡಬೇಕು ಅಂತ ನಿರ್ಧರಿಸಿ
ಈ ಒಂದು ಕಾರ್ಯಕ್ರಮವನ್ನ, ಒಂದು ಕಾರ್ಯಾಗಾರವನ್ನ ಸೊ ಇಂದಿಗೆ ಇವತ್ತಿಂದ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಸೊ ಧನ್ಯವಾದಗಳು. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿಸ್ತೀನಿ. ಸೊ ಅದನ್ನ ಹೇಳಿದ್ನಲ್ಲ, ಸಾಕಷ್ಟು ನಿಮಗೆ ಕ್ರಿಮಿನಲ್ ಕಾನೂನು ತಿಳಿಸ್ಕೊಡ್ಬೇಕು ಅಂತ ನಾವು ಪಣವನ್ನ ತೊಟ್ಟಿದ್ದೀವಿ, ಕಂಕಣವನ್ನ ತೊಟ್ಟಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ನಾವು ಪ್ರತಿ ವರ್ಷನೂ ಸಹ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಮುಂಚೆ ಮಹಿಳಾ ಕಾನೂನುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ವಿ, ಶಿಕ್ಷಕರಿಗಾಗಿ ಕಾನೂನು ಅಂತ ಮಾಡಿದ್ವಿ, ಜನಸಾಮಾನ್ಯರಿಗಾಗಿ ಕಾನೂನು ಅಂತ ಮಾಡಿದ್ವಿ, ವೈದ್ಯರಿಗಾಗಿ ಕಾನೂನು ಅಂತ ಮಾಡಿದ್ವಿ. ಸೊ ಎಲ್ಲಾ ವರ್ಗದ ಜನರಿಗೆ ಕಾನೂನು ತಿಳುವಳಿಕೆಯನ್ನ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ತರಗತಿಗಳನ್ನ ಮಾಡ್ತಿದ್ದು, ಪ್ರತಿ ತರಗತಿಗಳು ಸಂಜೆ 8ರಿಂದ 9 ಗಂಟೆವರೆಗೂ ಇರ್ತದೆ. 8ರಿಂದ 9 ಗಂಟೆ ನಿಮ್ಗೆ ಎಕ್ಸ್ಪ್ಲನೇಷನ್ ಇರ್ತದೆ. 9ರಿಂದ 9:15 9:15 ಕ್ವಶನೇರ್ ಇರ್ತದೆ. ಏನಾದ್ರು ತಮ್ಮ ಪ್ರಶ್ನೆಗಳಿದ್ರೆ ಕ್ಲಾರಿಟಿಯನ್ನ ಕೊಡುವಂಥದ್ದು ಮಾಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸಕ್ಕೆ ಹೋಗುವಂತ ನಿಟ್ಟಿನಲ್ಲಿ, ಸೊ ಕೆಲಸದಿಂದ ಫ್ರೀ ಆಗಿ ಬರುವಂತದ್ದು, ಅವರು ಫ್ರೀ ಆಗಿರುವಂತ ಸಂದರ್ಭ ಯಾವುದು ಅಂತಂದ್ರೆ ರಾತ್ರಿ ಹೊತ್ತು, ರಾತ್ರಿ 8 ಅಂತ ಹೇಳ್ಬೋದು. ಸೊ ಸಂಜೆ 8 ಗಂಟೆಗೆ ಈ ತರಗತಿಗಳು ಶುರುವಾಗ್ತದೆ. 8ರಿಂದ 9 ಗಂಟೆವರೆಗೂ ತರಗತಿಗಳಿರ್ತದೆ, 1 ಅವರ್ ಇರ್ತದೆ. ಸೊ ಈ ರೀತಿಗೆ ನೀವು ಈ ತಿಂಗಳು ಕಂಪ್ಲೀಟ್ ನೀವು ಈ ಕಾನೂನುಗಳ ಬಗ್ಗೆ ಅರಿವನ್ನ ಪಡ್ಕೊಂತೀರಾ. ಸೊ ಈ ಒಂದು ಕಾನೂನುಗಳ ತಿಳುವಳಿಕೆ ಕೊಡ್ತಾ ಇರೋದು ಅಪರಾಧವನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ. ಯಾಕೆಂತಂದ್ರೆ ಏನೋ ಯಾವುದೋ ಒಂದು ಸಂದರ್ಭದಲ್ಲಿ ಇದು ನಮ್ಗೆ ಇದ್ ಮಾಡಿದ್ರೆ ಅಪರಾಧನ ಅಂತ ಗೊತ್ತಿರೋದಿಲ್ಲ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅಚಾತುರ್ಯ ನಡೆದೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸೊ ಅದು ನಮ್ಗೆ ಗೊತ್ತಿರ್ಲಿಲ್ಲ ಅಂತಂದಾಗ, ಅದು ನೋಡಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ. ಸೊ ಯು ಕೆನಾಟ್ ಟೇಕ್ ಇಗ್ನೋರೆನ್ಸ್ ಆಸ್ ಎ ಡಿಫೆನ್ಸ್ ಇನ್ ಕ್ರಿಮಿನಲ್ ಲಾ. ನನಗೆ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ ಅನ್ನೋದು ಅಕ್ಷಮ್ಯ ಆಗ್ತದೆ, ಅಕ್ಷಮ್ಯ ಮತ್ತು ಅಪರಾಧ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಕಾನೂನು ಪ್ರತಿಯೊಬ್ರು ತಿಳ್ಕೊಬೇಕು. ನಾನು ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ನನಗೇನು ಕಾನೂನು ಬೇಕು ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ವಿ ಆರ್ ಲಿವಿಂಗ್ ಇನ್ ದ ಸೊಸೈಟಿ. ಸೊಸೈಟಿಯಲ್ಲಿ ನಾವು ಇರೋದ್ರಿಂದ ಸೊಸೈಟಿಯನ್ನ ಗವರ್ನ್ ಮಾಡ್ತಾ ಇರೋದು ಯಾವುದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಸೊಸೈಟಿ ಇಸ್ ಗವರ್ನಿಂಗ್ ಬೈ ಲಾ ಅಂಡ್ ರೂಲ್ಸ್. ಈಗ ನಮ್ಗೆ ಸುತ್ತಮುತ್ತ ಗಾಳಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ನಾವು ಅದನ್ನ ಅನುಭವಿಸ್ತೀವಿ. ಹಾಗೇನೆ ನಮ್ಮ ಸುತ್ತಮುತ್ತ ನಾವು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಹಕ್ಕುಗಳು ಸಿಟಿಜನ್ಸ್ ರೈಟ್ಸ್ ಅಂತ ನಾವು ಕರಿತೀವಿ. ಸಿಟಿಜನ್ಸ್ ರೈಟ್ಸ್ ಇನ್ ಕ್ರಿಮಿನಲ್ ಲಾ ಅಂತ ಬಂದಾಗ, ರೈಟ್ಸ್ ಆಫ್ ಎನ್ ಅಕ್ಯೂಸ್ಡ್ ಅಂತ ಹೇಳಿ, ಒಬ್ಬ ಆರೋಪಿತನಿಗೆ ಏನೆಲ್ಲ ಕಾನೂನುಗಳೆಲ್ಲ ಹಕ್ಕಿರುತ್ತದೆ. ಇನ್ಫಾರ್ಮೇಶನ್, ಏನಕ್ಕೆ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ, ಯಾಕೆ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು, ಆಯ್ತು ನೋಟಿಸ್ ನ ಕೊಡಿ ನೀವು, ನಾನು ಬರ್ತೀನಿ, ಆಯ್ತು ನಾನು ಅಪರಾಧ ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ, ಸೊ ಅದು ತೀರ್ಮಾನ ಆಗ್ಲಿ, ಅಲ್ಲಿವರೆಗೂ ನನಗೆ ಸ್ವತಂತ್ರವಾದ ಹಕ್ಕಿದ್ದು, ಆ ನಿಟ್ಟಿನಲ್ಲಿ ನನಗೆ ಜಾಮೀನನ್ನ ಕೊಡಿ. ನೋಡಿ, ರೈಟ್ ಟು ಅವೇಲ್ ಬೇಲ್ ಅಂತ ಹೇಳಿ. ಸೊ ಆ ನಿಟ್ಟಿನ ಬಗ್ಗೆ ಎಲ್ಲಾ ಒಂದು ವಿಚಾರಗಳ, ಯಾಕೆ ನಾವು ಬೇಲ್ ತಗೋಬೇಕು, ಬೇಲ್ ಅಂತಂದ್ರೆ ಯಾಕೆ ಕಾನ್ಸೆಪ್ಟ್ ಬಂತು, ಬೇಲ್ ಅಂತ ಬಂತು, ಒಂದ್ ವೇಳೆ ಕನ್ವಿಕ್ಷನ್ ಆಗೋಯ್ತು ಆ ಸಂದರ್ಭದಲ್ಲೂ ಒಬ್ಬ ಮನುಷ್ಯನಿಗೆ ಹಕ್ಕುಗಳು ಸಿಗುತ್ತಾ ಅನ್ನೋ ಬಗ್ಗೆ, ರೈಟ್ಸ್ ಆಫ್ಟರ್ ಕನ್ವಿಕ್ಷನ್ ಅಂತ ಹೇಳಿ, ಆ ಸಂದರ್ಭದಲ್ಲಿ ಪೆರೋಲ್ ಬಗ್ಗೆ, ಪೆರೋಲ್ ಅಂತಂದ್ರೆ ಏನು, ಪೆರೋಲ್ ಯಾವಾಗ ಸಿಗ್ತದೆ, ಮತ್ತು ಅಪೀಲ್ ಅಂತ ಸಂದರ್ಭದಲ್ಲಿ ನಾವು ಬೇಲ್ಗಳನ್ನ ತಗೋಬೋದಾ, ಈ ನಿಟ್ಟಿನಲ್ಲಿ ಎಲ್ಲ ಒಂದು ವಿಚಾರಗಳನ್ನ ಒಂದು ಸಣ್ಣ ಕಂಪ್ಲೇಂಟ್ ಇಂದ ಹಿಡಿದು ಜಡ್ಜ್ಮೆಂಟ್ ವರೆಗೂ ತಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಕೇವಲ ವಕೀಲರಿಗೆ ಅಥವಾ ಕಾನೂನು ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಇದು ಜನಸಾಮಾನ್ಯರಿಗೂ ಉಪಯೋಗ ಆಗ್ತದೆ ಅಂತ ನಾನು ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮವನ್ನ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನನ್ನೊಂದು ರಿಕ್ವೆಸ್ಟ್ ಇತ್ತು ಸರ್, ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ ಸರ್ ಅಂತ. ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಚೇಂಜ್ ಮಾಡ್ಬೇಕು ತಮ್ಗೆ? ಸರ್ 8 to 9 ಇತ್ತಲ್ಲ ಸರ್, 7 to 8 ಆದ್ರೂ ನಡೆಯುತ್ತೆ ಸರ್, ಈವ್ನಿಂಗ್ ಆದ್ರೂ. 7 ಒಂದ್ ಕೆಲಸ ಮಾಡೋಣ, 7:30 7:45 ಶುರು ಮಾಡ್ತೀವಿ. 7:45 ಶುರು ಮಾಡಿ 9 ಕ್ಲೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಕೆಲಸ ಮಾಡೋಣ, ಈ ಸಮಯದ ಒಂದು ವಿಚಾರವಾಗಿ ತಾವು ಗ್ರೂಪ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ಕೊಡಿ. ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಸಮಯದ ಬಗ್ಗೆ ಅಂತ ನೋಡ್ಕೊಂಡು ನಾವು ಸಮಯವನ್ನ ನಿರ್ಧಾರವನ್ನ ಮಾಡೋಣ. ಥ್ಯಾಂಕ್ ಯು. ಹಾ ಮೇಡಮ್.
ಹಾ ಸರ್, ಇದು ಸೆಷನ್ ತುಂಬಾ ಯೂಸ್ಫುಲ್ ಆಗಿದೆ. ನನ್ನ ಹೆಸರು ಸುನೀತಾ ಅಂತ ಹೇಳಿ. ಹಾ ನಾನು ಆಕ್ಚುಲಿ ಕ್ರಿಮಿನಾಲಜಿ ಮತ್ತೆ ಫಾರೆನ್ಸಿಕ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್, ಫಸ್ಟ್ ಇಯರ್ MSc ಸ್ಟಡಿ ಮಾಡ್ತಾ ಎಸ್ ಇದ್ದೀನಿ. ಎಸ್ ಮೇಡಮ್, ಅಂಡ್ ಸರ್, ಇದು ಗ್ರೂಪ್ ಅಲ್ಲಿ ಜಾಯಿನ್ ಮಾಡ್ತೀರಾ ಸರ್? ಮಾಡೋಣ. ಈಗ ತಮ್ಗೆ ಗ್ರೂಪ್ ಅನ್ನ ತಮ್ಮ HOD ಯಾರಿದ್ದಾರೆ ಅವ್ರಿಗೆ ಓಕೆ ನಾನು ಕಳಿಸ್ಕೊಡ್ತೀನಿ, ಗ್ರೂಪಿನ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಆ ಗ್ರೂಪ್ ಓಕೆ ಅದ ಲಿಂಕ್ ಅನ್ನ ಅವ್ರಿಗೆ ತಮ್ಗೂ ಕೊಡ್ತಾರ ಅವರು. ಆ ಗ್ರೂಪ್ ಅಲ್ಲಿ ಓಕೆ ತಾವು ಜಾಯಿನ್ ಆಗಿ, ಸೊ ಜಾಯಿನ್ ಆದ ನಂತರ ನಾವು ಅಲ್ಲಿ ತರಗತಿಗಳ ಲಿಂಕ್ ಗಳನ್ನ ಕಳಿಸ್ಕೊಡ್ತೀವಿ. ತರಗತಿ ಲಿಂಕ್ ಅನ್ನ ಜಾಯಿನ್ ಆಗಿ ಸಾಕಷ್ಟು ನಿಮ್ಗೆ ತರಗತಿಗಳ ಪರಿಚಯ ಆಗ್ತದೆ ಅಂತ ಹೇಳ್ತೀನಿ. ಓಕೆ ಸರ್, ಶೂರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಮತ್ತೆ ಯಾರಾದ್ರೂ ಮಾತಾಡೋದಿದ್ಯಾ? ಥ್ಯಾಂಕ್ ಯು ಸರ್, ಏನಾದ್ರೂ ಥ್ಯಾಂಕ್ ಯು ವೆರಿ ಮಚ್ ಸಜೆಷನ್ಸ್ ಸರ್. ಇದೆಯಾ? ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ ನಮಸ್ತೆ, ಮಾತಾಡಿ. ಸೊ ಈಗ ಆಲ್ರೆಡಿ ತಾವು ಗ್ರೂಪ್ ನಲ್ಲಿ ಇದ್ದು, ಗ್ರೂಪಿನಲ್ಲಿ ಏನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ನಂಬರ್ಗೆ ಏನಾದ್ರು ತಾವು ಸಜೆಷನ್ಸ್ ಅನ್ನ ಕೊಡೋದಾಗ್ಲಿ, ಸಲಹೆಗಳನ್ನ ಕೊಡೋದಾಗ್ಲಿ, ಅಥವಾ ಏನಾದ್ರು ಹೇಳೋದಾಗ್ಲಿ, ನಿಮ್ಮಲ್ಲಿ ಏನಾದ್ರು ವಿಷಯಗಳಿದ್ರೆ ಸೊ ಅದನ್ನ ಮುಕ್ತವಾಗಿ ಹಂಚ್ಕೋಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಏನು ಇನಾಗರಲ್ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಮುಗಿಸ್ತಾ ಇದ್ದು, ಮುಂದಿನ ತರಗತಿಯನ್ನ ತಮ್ಗೆ ನಾನು ನೋಟಿಫೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.